ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಚರ್ಚಾ ವಿಷಯ ನಮ್ಮ ತುಳುನಾಡು, ನಮ್ಮ ತುಳುವಪ್ಪೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ನತದೃಷ್ಟೇ ತುಳುವಪ್ಪೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾನ್. ನತದೃಷ್ಟಿ ತುಳುವಪ್ಪೆ ಅನ್ನುವಂತಹ ಟೈಟಲ್ ಅನ್ನು ನಾವು ಕೊಟ್ಟಿದ್ವಿ. ನೀವು ಕೂಡ ನೋಡಿರ್ಬೋದು. ಯಾತಕ್ಕೋಸ್ಕರ ನತದೃಷ್ಟಿ ಅನ್ನುವಂತಹ ಟೈಟಲ್ ನಾವು ಕೊಟ್ಟಿದ್ವಿ ಅನ್ನುವಂತಹ ಪ್ರಶ್ನೆ ನೀವು ಮಾಡಬಹುದು, ಮಾಡಲೇಬೇಕಾಗುತ್ತೆ, ನಾವು ಅದಕ್ಕೆ ಹೇಳಲೇಬೇಕಾಗುತ್ತೆ. ನತದೃಷ್ಟಿ ಅನ್ನುವಂತಹ ಟೈಟಲ್ ಸೂಟ್ ಆಗುವಂತದ್ದು ಎಲ್ಲ ಇದ್ದು ಏನು ಇಲ್ಲದಿರುವಂತಹ ಒಂದು ಸ್ಥಿತಿಗೆ ನತದೃಷ್ಟಿ ಅನ್ನುವಂತಹ ಮಾತುಗಳು. ನಮ್ಮ ತುಳುನಾಡು ಅನ್ನುವಂಥ ನಿಮ್ಗೆ ಕೂಡ ಗೊತ್ತೇ ಇದೆ. ಅನೇಕ ಜನಸಂಖ್ಯೆ ಇದೆ, ಕೋಟಿಗಟ್ಟಲೆ ಜನಸಂಖ್ಯೆ ನಮ್ಮ ತುಳುನಾಡಿನಲ್ಲಿದೆ. ಅದರಲ್ಲೂ ಕೂಡ ದೇಶ ವಿದೇಶಗಳಲ್ಲಿ ಅನೇಕ ನಾಯಕರುಗಳು ನಮ್ಮ ತುಳುನಾಡಿನ ಬಂದಿದ್ದಾರೆ. ಅದೇ ರೀತಿ ಅನೇಕ ದೊಡ್ಡ ಮಟ್ಟದ ಸಮ್ಮೇಳನಗಳು ನಡೆಯುತ್ತೆ. ವಿಶ್ವ ತುಳು ಸಮ್ಮೇಳನಗಳು ಸೌದಿ, ದುಬೈ, ಅರಬ್ ಕಂಟ್ರಿಗಳಲ್ಲಿ ಅತ್ಯದ್ಭುತವಾಗಿ ಸಡಗರ, ಸಂಭ್ರಮ, ವಿಜೃಂಭಣೆಯಿಂದ ನಡೆಯುತ್ತೆ. ಅದೇ ರೀತಿ ಅನೇಕ ಸೂಪರ್ ಸ್ಟಾರ್ಗಳು, ಅನೇಕ ನಾಯಕರುಗಳು, ಅನೇಕ ರಾಜಕಾರಣಿಗಳು, ಅನೇಕ ಸೆಲೆಬ್ರಿಟಿಗಳು ಬರ್ತಾರೆ ನಮ್ಮ ತುಳುನಾಡಿನಿಂದ. ಆದ್ರೆ ಈ ನಮ್ಮ ತುಳುನಾಡು ಅತಿ ಹೆಚ್ಚು ಜನಸಂಖ್ಯೆ ಇದ್ರೂ ಕೂಡ, ದೇಶದಲ್ಲಿ ಹೆಸರು ಮಾಡಿದ್ರೂ ಕೂಡ 8ನೇ ಪರಿಚ್ಛೇದಕ್ಕೆ ಸೇರ್ಬೇಕು ನಮ್ಮ ತುಳು ಭಾಷೆ ಅನ್ನುವಂತಹ ಒಂದು ಕನಸಾಗಿಯೇ ಉಳಿದಿರುವಂತದ್ದು ನಿಜವಾಗ್ಲೂ ಕೂಡ ವಿಪರ್ಯಾಸವೇ ಸರಿ. ನಿಜವಾಗ್ಲೂ ಕೂಡ ಇಷ್ಟು ಸಂಭ್ರಮ ಇದೆ, ಸಡಗರ ಇದೆ, ಎಲ್ಲವೂ ಇದೆ, ಆದ್ರೆ ಏನಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಅದಕ್ಕೋಸ್ಕರ ನತದೃಷ್ಟಿ ತುಳುವಪ್ಪೆ ಅನ್ನುವಂತಹ ಟೈಟಲ್ ಅನ್ನು ನಾವು ಹಾಕಿದ್ವಿ. ಏನಾಗಿದೆ ಅನ್ನುವಂಥದ್ದು ನಿಮ್ಗೂ ಕೂಡ ಗೊತ್ತಿದೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಈ ಬಾರಿ ನಮ್ಮ ಶಾಸಕರುಗಳು, ನಮ್ಮ ಸಂಸದರು ಏನಾದ್ರೂ ಆಗ್ಲಿ ಈ ಬಾರಿ 8ನೇ ಪರಿಚ್ಛೇದಕ್ಕೆ ನಮ್ಮ ತುಳು ಭಾಷೆಯನ್ನು ಸೇರಿಸ್ತೇವೆ ಅನ್ನುವಂತಹ ಒಂದು ಪಟ್ಟು ಹಿಡಿದಿದ್ದಾರೆ. ಆದ್ರೆ ಅಧಿವೇಶನ ಪ್ರಾರಂಭವಾಗಿ 3 ದಿನಗಳಾಯ್ತು, ಇನ್ನೂ ಕೂಡ ಸುದ್ದಿಯೇ ಇಲ್ಲ ನಮ್ಮ ತುಳು ಭಾಷೆಯ ಬಗ್ಗೆ. ಯಾಕೆ ಈ ತಾತ್ಸಾರ ಭಾವನೆ, ಯಾಕೆ ಈ ತಿರಸ್ಕಾರ ಭಾವನೆ ಅನ್ನುವಂಥದ್ದು ನಿಮ್ ತಲೆಯಲ್ಲೂ ಕೂಡ ಬರುತ್ತೆ. ನೀವು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕೆ ಅಂದ್ರೆ ಇನ್ನೂ ಕೂಡ ನಮ್ಮ ತುಳುನಾಡಿನಲ್ಲಿ ಇದರ ಬಗ್ಗೆ ಧ್ವನಿ ಎತ್ತಲಿಲ್ಲ ಅನ್ನುವಂಥದ್ದು. ಅದೇ ರೀತಿ ನಮ್ಮ ತುಳುನಾಡಿನಲ್ಲಿ ಬೆಳ್ತಂಗಡಿ ಅನ್ನುವಂತಹ ಪ್ರದೇಶದಲ್ಲಿ ಕೆಲವು ಅಂದ್ರೆ ಒಳ್ಳೆಯ ಮನಸ್ಸಿರುವವರು ತುಳು ಭಾಷೆಗೆ ಒಳ್ಳೆ ಸ್ಥಾನಮಾನ ಸಿಗಬೇಕು ಅನ್ನುವಂತಹ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಆ ವಿಜುವಲ್ಸ್ ನೋಡ್ಕೊಂಡು ಬನ್ನಿ, ಡಿಬೇಟ್ ಕಂಟಿನ್ಯೂ ಮಾಡ್ತಾನೆ. ಸಾಂಸ್ಕೃತಿಕವಾಗಿ ತುಳು ಭಾಷೆ ಹೆಚ್ಚು ಶ್ರೀಮಂತವಾಗಿದ್ರೂ ತುಳುವನ್ನ ದೇಶದ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸುವಲ್ಲಿ ನಮ್ಮನ್ನಾಳುವವರ ಇಚ್ಛಾಶಕ್ತಿಯ ಕೊರತೆ ಕಾಣ್ತಿದೆ. ಹೀಗಾಗಿ ಅವರಲ್ಲಿ ಎಚ್ಚರ ಹುಟ್ಟಿಸಲು ಇಂತಹ ಧರಣಿ ಸತ್ಯಾಗ್ರಹಗಳು ಅನಿವಾರ್ಯ ಎಂದು ತುಳು ಸಾಹಿತಿ ಉದಯ ಧರ್ಮಸ್ಥಳ ಹೇಳಿದ್ರು. ಈ ಹಿಂದೆ ವಿಶ್ವಸಂಸ್ಥೆ ನೀಡಿದ ಅಳಿವಿನಂಚಿನ 196 ಭಾಷೆಗಳ ಪಟ್ಟಿಯಲ್ಲಿ ತುಳು ಮತ್ತು ಕನ್ನಡ ಸೇರಿದ್ದು, ಬಳಿಕ ತುಳುವಿನ ಇತಿಹಾಸ ಏನು ಎಂಬುದನ್ನ ತಿಳಿಸುವ ಪ್ರಯತ್ನ ಮಾಡಲಾಗಿತ್ತು. ತುಳುವಿಗೆ ಸ್ವಂತ ಲಿಪಿ ಇಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ದು, ಆದ್ರೆ ತುಳುವಿಗೆ ಅದರದೇ ಆದ ಲಿಪಿ ಇದೆ ಎಂದು ತೋರಿಸಿಕೊಡುವ ಕೆಲಸವೂ ಆಗಬೇಕು ಎಂದರು. ಅವು ಉತ್ತರ ಎತ್ತರನಾದ್ದು ತಾಳ್ಮೇಲೆ ಒಪ್ಪುಡು ಮತ್ತು ಆಯ್ಕೆ ಕೂಡ ಉತ್ತರ ಕೊಡ್ದು ಆಮೇಲೆ ಸರಿಯಾದ ರೀತಿಲಿ ಅವನ ಅಂಗೀಕಾರ ಮಲ್ಪ ಅವನ ಅಂಚಿನ ತಂಕ ದೋಚ್ಪಾಡು ಆಯ್ಜಿಡ ಯಾನು ಉಪವಾಸಗೊಳ್ಳುವೆ ಎಂಕೋಸ್ಕರ ಹತ್ತು ಎನ್ನ ಜೋಕಲಗೋಸ್ಕರ ಹತ್ತು ಎನ್ನ ಬದುಕಿಗತ್ತು ಎನ್ನ ಕರ್ತವ್ಯ ಎನ್ನ ಜೀವನದ ಉದ್ದೇಶ ತುಳುಕು ಒಂಜಿ ಮಾನ್ಯತೆ ಕೊರ್ಪ ಅವನ ಹಂಗೆ ಬಂದ್ಬರೋ ಒಂಜಿ ನಿಜವಾದ ಪ್ರತಿಜ್ಞತೆ ತೋರಡಾಕ್ಲಿ. ತುಳುನಾಡು ಒಕ್ಕೂಟದ ಬೆಳ್ತಂಗಡಿ ನಗರ ಅಧ್ಯಕ್ಷ ರಾಜು ಬಿಎಚ್ ಜಾದೂ ಮೂಲಕ ಧರಣಿ ಸತ್ಯಾಗ್ರಹಕ್ಕೆ ಚಾಲನೆ ನೀಡಿದ್ರು. ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಪೀತಾಂಬರ ಹೇರಾಜೆ, ಸಾಹಿತಿ ಉಗ್ಗಪ್ಪ ಪೂಜಾರಿ ಮೂಡುಬಿದ್ರೆ, ಕೊಡಗು ತುಳು ಜಾನಪದ ಕೂಟದ ಅಧ್ಯಕ್ಷ ಹರೀಶ್ ಆಳ್ವಾ, ಬೆಳ್ತಂಗಡಿ ವಕೀಲರ ಸಂಘದ ಅಧ್ಯಕ್ಷ ಸೇವಿಯರ್ ಪಾಲೇಲಿ, ಕಾರ್ಯದರ್ಶಿ ಮನೋಹರ್ ಕುಮಾರ್, ತುಳುನಾಡು ಒಕ್ಕೂಟದ ಪುತ್ತೂರು ಜಿಲ್ಲಾಧ್ಯಕ್ಷ ನವೀನ್ ಬಿಕೆ, ಕಾನೂನು ಸಲಹೆಗಾರ ಪ್ರಶಾಂತ್ ಬಿ, ತಾಲೂಕು ಅಧ್ಯಕ್ಷ ವಿನ್ಸೆಂಟ್ ಲೋಬೋ, ಪುತ್ತೂರು ತಾಲೂಕು ಅಧ್ಯಕ್ಷ ಶೇಖರ್ ಗೌಡತ್ತಿಗೆ, ಜನಾರ್ದನ ಬಂಗೇರ ಮೊದಲಾದವರಿದ್ದರು. ಈ ಹಿಂದೆ ತುಳುವನ್ನು ಕಲಿಕಾ ಭಾಷೆಯನ್ನಾಗಿಸುವ ಸಂದರ್ಭದಲ್ಲೂ ಸಾಕಷ್ಟು ಪ್ರಯತ್ನಗಳನ್ನ ಮಾಡಲಾಗಿತ್ತು. ಅದೇ ರೀತಿ ಸಂವಿಧಾನದ ಮಾನ್ಯತೆಗೂ ಹೋರಾಟಗಳು ಅಗತ್ಯ. ಪ್ರಸ್ತುತ ತುಳುನಾಡಿನ ಸರ್ಕಾರಿ ಇಲಾಖೆಗಳಲ್ಲೂ ಇತರ ಭಾಗದವರಿಗೂ ಅವಕಾಶ ನೀಡುವ ಪದ್ಧತಿ ಹೆಚ್ಚುತ್ತಾ ಇದ್ದು, ತುಳುವರಿಗೂ ಆದ್ಯತೆ ನೀಡಬೇಕು.
ಎಸ್ ವೀಕ್ಷಕರೇ, ಇದು ಇವತ್ತು ಬೆಳ್ತಂಗಡಿಯಲ್ಲಿ ನಡೆದಂತಹ ಒಂದು ಪ್ರತಿಭಟನಾ ಸಭೆ. ಪರವಾಗಿಲ್ಲ, ಅವರಿಗೆ ಗೌರವ ತಿಳಿಸಬೇಕಾಗುತ್ತೆ. ಯಾಕಂದ್ರೆ ಇನ್ನೂ ಕೂಡ ತುಳು ಭಾಷೆ 8ನೇ ಪರಿಚ್ಛೇದಕ್ಕೆ ಸೇರ್ಬೇಕು ಅನ್ನುವಂತಹ ಒಂದು ಆಸೆ, ಆಕಾಂಕ್ಷೆ, ಕನಸುಗಳನ್ನು ಇಟ್ಕೊಂಡು ಅವರು ಪ್ರತಿಭಟನೆ ಮಾಡಿದ್ದಾರೆ. ಆದ್ರೆ ಒಂದು ಮಾತು ಹೇಳ್ತಾರೆ, ಎಲ್ಲೋ ಒಂದ್ ಕಡೆ ಇಚ್ಛಾಶಕ್ತಿಯ ಕೊರತೆ ಇದೆ. ಅದಕ್ಕೋಸ್ಕರ ನಮ್ಮ ತುಳು ಭಾಷೆ ಸಂವಿಧಾನಾತ್ಮಕವಾಗಿ ಅಂಗೀಕಾರವಾಗಿಲ್ಲ, 8ನೇ ಪರಿಚ್ಛೇದಕ್ಕೆ ಸೇರ್ಲಿಲ್ಲ ಅನ್ನುವಂಥದ್ದು. ಅದರಲ್ಲೂ ಕೂಡ ನೀವು ಗಮನಿಸಬೇಕು, ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಇರುತ್ತೆ, ಕೋಟಿಗಟ್ಟಲೆ ಜನಸಂಖ್ಯೆ ಇರುತ್ತೆ. ಆದ್ರೂ ಕೂಡ ಯಾಕೆ ಈ ರೀತಿ ತಾತ್ಸಾರ, ತಿರಸ್ಕಾರ ಭಾವನೆಗಳು ಅನ್ನುವಂಥದ್ದು? ಏನು ಕೇಳಲಿಕ್ಕೆ ಯಾರಿಲ್ಲ, ಗೊತ್ತು ಇಲ್ಲ, ಗುರಿ ಇಲ್ಲ ಅಂತ ಇದ್ರೆ ಪರವಾಗಿಲ್ಲ, ಬಿಟ್ಟಾಕಿ ಅನ್ನುವಂತ ಮಾತುಗಳು. ಆದ್ರೆ ಹೇಳಲಿಕ್ಕೆ ಮಾತ್ರ, ಹೆಸರಿಗೆ ಮಾತ್ರ ಒಂದು ದೊಡ್ಡ ದೊಡ್ಡ ಸಂಘಟನೆಗಳು ಬರುತ್ತೆ. ಒಂದು ತುಳುನಾಡು ಸಾಹಿತ್ಯ ಅಕಾಡೆಮಿ ಅನ್ನುವಂಥದ್ದು, ಅದೇ ರೀತಿ ತುಳುನಾಡು ರಕ್ಷಣಾ ವೇದಿಕೆ ಅನ್ನುವಂಥದ್ದು, ಎರಡೆರಡು ದೊಡ್ಡ ದೊಡ್ಡ ಸಂಘಟನೆಗಳು ಬರುತ್ತೆ. ಅದೇ ರೀತಿ ತುಳುವರಿಗೋಸ್ಕರ ಅನೇಕ ಹೋರಾಟ ಮಾಡಿದಂತಹ ಗಣ್ಯ ವ್ಯಕ್ತಿಗಳು ನಮ್ಮ ತುಳುನಾಡಿನಲ್ಲಿದ್ದಾರೆ. ಆದ್ರೆ ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಎಸ್, ಯಾಕೆ ಈ ರೀತಿ ಆಗ್ತಾ ಇದೆ? ಒಂದು ಮಾತು ಹೇಳ್ತಾರೆ, ಕಾನೂನಾತ್ಮಕ ಮತ್ತು ಆಡಳಿತಾತ್ಮಕ ತೊಡಕು ಇದೆ. ಇವೆಲ್ಲವೂ ಆದ್ರೆ ಎಲ್ಲವೂ ಸರಿಯಾಗುತ್ತೆ. ಹೌದು ಸ್ವಾಮಿ, ಯಾವಾಗ ಸರಿಯಾಗುವಂತದ್ದು ಒಂದು ಪ್ರಶ್ನೆ ಬೇಕಲ್ವಾ? ಬಿಜೆಪಿಯಿಂದ 13 ಕ್ಷೇತ್ರಗಳಲ್ಲಿ 12 ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ, ಸಂಸದರು ಕೂಡ ಬಿಜೆಪಿ ಅವರಿದ್ದಾರೆ, ಕೇಂದ್ರದಲ್ಲಿಯೂ ಕೂಡ ಬಿಜೆಪಿ ಆಡಳಿತ ಇದೆ. ಆದ್ರೂ ಕೂಡ ಏನ್ ಬೆಕ್ಕಡ್ಡ ಬಂತ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ? ತುಳುವರು ಎಷ್ಟು ದಿನದಿಂದ ಕಾದು ಕೂತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನತದೃಷ್ಟೇ ತುಳುವಪ್ಪೆ ಅನ್ನುವಂತ ಟೈಟಲ್ ನಾವು ಹಾಕಿದ್ವಿ. ಅದೇ ರೀತಿ ತುಳುವಿಗೋಸ್ಕರ ಹೋರಾಟ ಮಾಡಿದ್ದೇವೆ ಅನ್ನುವಂತ ಮಾತುಗಳು ಕೇಳಿ ಬರುತ್ತೆ. ಸೊ ಅಂತಹ ಸಂಘಟನೆಗಳು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ಮೊದಲನೇದಾಗಿ ತುಳುನಾಡು ರಕ್ಷಣಾ ವೇದಿಕೆ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪ್ಪೋರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಎಸ್, ಅದೇ ರೀತಿ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎ.ಸಿ. ಭಂಡಾರಿ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಇಬ್ರು ಗಣ್ಯ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ನೀವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ನಿಜವಾಗ್ಲೂ ಕೂಡ ನಿಮ್ಗೆ ಆಕ್ರೋಶ ಆಗಿದೆ, ಆಗೇ ಆಗುತ್ತೆ ಅನ್ನುವಂಥದ್ದು. ಎಷ್ಟು ದಿನದಿಂದ ನಾವು ಕಾಯ್ತಾ ಇರ್ತೇವೆ, ಯಾಕೆ ತುಳು ಭಾಷೆ 8ನೇ ಪರಿಚ್ಛೇದಕ್ಕೆ ಸೇರ್ಲಿಲ್ಲ, ಯಾಕೆ ಸ್ಥಾನಮಾನ ಸಿಗ್ಲಿಲ್ಲ, ನಾವು ಅಷ್ಟು ಕೂಡ ತಿರಸ್ಕಾರ ಆಗಿದ್ವಿ ಅನ್ನುವಂತಹ ಮಾತುಗಳು ನಿಮ್ ಬಾಯಿಂದ ಕೂಡ ಬರುತ್ತೆ. ಎಸ್, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇದೆ. ಕರೆ ಮಾಡಬಹುದು, ಮಾತನಾಡಬಹುದು. ಮೊದಲನೇದಾಗಿ ಕೇಳುವಂತದ್ದು ತುಳುನಾಡು ರಕ್ಷಣಾ ವೇದಿಕೆ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪ್ಪೋರ್, ಏನು ಬೆಕ್ಕೊಡ್ಡ ಬಂದಿದ್ಯಾ? ಯಾಕೆ ಈ ರೀತಿ ಆಗ್ತಾ ಇದೆ? ಯಾಕೆ ಗ್ರಹಣ ಬಡಿತಾ ಇದೆ ಒಂದು ತುಳುನಾಡು ತುಳು ಭಾಷೆ 8ನೇ ಪರಿಚ್ಛೇದಕ್ಕೆ ಸೇರ್ಬೇಕಾದ್ರೆ? ನೋಡಿ, ಇದೇ ರೀತಿಯಲ್ಲಿ ಈಗ ಟೈಟಲ್ ಅಲ್ಲೇ ಬರ್ದಿದ್ದೀರಾ, ಸರಿ, ತುಳು ಅಪ್ಪೆ ನತ್ತದ್ರಷ್ಟೇ. ಅದು ನಿಜವಾಗಿ ಒಳ್ಳೆ ಟೈಟಲ್ ಅನ್ನ ಕೊಟ್ಟಿದ್ದೀರಾ. ಹೌದು ಹೌದು ಹೌದು. ಯಾಕೆಂದ್ರೆ ಇವತ್ತು ಭಾಷಾವಾರ ಪ್ರಾಂತ್ಯ ಸಂದರ್ಭದಲ್ಲಿ ಪಂಚದ್ರಾವಿಡ ಭಾಷೆಗೆ ಎಲ್ಲಾ ಇತರ ಭಾಷೆಗಳಿಗೆ ರಾಜ್ಯ ಸಿಕ್ಕ ಸಂದರ್ಭದಲ್ಲಿ ತುಳುನಾಡಿಗೆ ರಾಜ್ಯ ಸಿಗ್ಲಿಲ್ಲ. ಅಂದಿನಿಂದಲೇ ನಮ್ಗೆ ಸ್ಟಾರ್ಟ್ ಆಗಿದೆ. ಯಾವಾಗ ನಮ್ಮ ತುಳುನಾಡು ಕೇರಳ ಮತ್ತು ಕರ್ನಾಟಕಕ್ಕೆ ಹಂಚಿಕೊಂಡು ನಮ್ಮ ಯಾವಾಗ ತುಳು ಅಪ್ಪೆ ಭಾಗವಾಗಿದ್ದಾಳ, ಅಲ್ಲಿಂದ ನಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಆದ್ರೆ ಆ ಬಳಿಕ ನಮ್ಮ ಹಿರಿಯರು ಎಂತ ಯೋಚನೆ ಅಂದ್ರೆ, ಪರವಾಗಿಲ್ಲ, ನಾವು ಈ ಸೈಡ್ ನವರು, ನಾವು ಕರ್ನಾಟಕ ಸೇರಿದ್ದೇವೆ, ನಾವು ಕನ್ನಡಿಗರಂತ ಹೇಳ್ಕೊಳ್ತೇವೆ. ಆ ಸೈಡ್ ಅಲ್ಲಿ ಕಾಸರಗೋಡ್ನವರು, ನಾವು ಕೇರಳಕ್ಕೆ ಸೇರಿದ್ದೇವೆ, ಅಲ್ಲಿ ಮಲಯಾಳಿಗಳು ಅಂತ ಹೇಳ್ಕೊಂಡು ಎರಡು ಸೈಡಿನ 2 ಸರ್ಕಾರಗಳು ಒತ್ತಡ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಲ್ಲಿ ತುಳುವನ್ನು ಕೊಡುವಂತ ಪ್ರಾಮುಖ್ಯತೆಯನ್ನ ಕಮ್ಮಿ ಮಾಡಿಕೊಂಡು ಅಲ್ಲಿ ಮಲಯಾಳಿಯನ್ನ ಅಲ್ಲಿ ಶಾಲೆಗಳಲ್ಲಿ ಆಗಿರ್ಬೋದು ಕಲಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಧಿಕಾರಿಗಳನ್ನ ಮಲಯಾಳಿ ಭಾಷೆಗಳನ್ನ ಹಾಕಿದ್ರು. ಈ ಸೈಡ್ ಅಲ್ಲಿ ಕನ್ನಡಿಗವಾಗಿ ಪ್ರತಿಯೊಂದು ಕನ್ನಡವನ್ನೇ ಪ್ರೋತ್ಸಾಹ ಮಾಡ್ತಿದ್ರು. ಯಾವ ರಾಜ್ಯೋತ್ಸವ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನಗಳು ಕನ್ನಡ ರಾಜ್ಯೋತ್ಸವಕ್ಕೆ ಬರ್ತದೆ. ಅದೇ ತುಳುನಾಡಿನ ಯಾವುದೋ ಒಂದು ಕಾರ್ಯಕ್ರಮ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ತುಳು ಭಾಷೆ ಉಳಿಸುವ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಬೆಂಬಲವನ್ನು ನೀಡುವುದರಲ್ಲಿ ಹಿಂದೇಟು ಬಂತು. ಅದೇ ರೀತಿಯಲ್ಲಿ ಪ್ರತಿ ಸಂದರ್ಭ ಒಂದು ಆ ರೀತಿ ಯೋಚನೆ ಮಾಡಿದ್ರೆ, ಇವನ್ ಭೌಗೋಳಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಯೋಚನೆ ಮಾಡಿದ್ರೆ ಕೂಡ ಇದು ಬ್ರಿಟಿಷರ ಆಳ್ವಿಕೆ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಹಿರಿಯರು ಬ್ಯಾಂಕಿಂಗ್ಗಳನ್ನ ಸ್ಥಾಪನೆ ಮಾಡಿದ್ರು. ಹಲವಾರು ದೊಡ್ಡ ದೊಡ್ಡ ಕಾಲೇಜುಗಳು ಇಲ್ಲಿತ್ತು, ಹಲವಾರು ಸಂಸ್ಥೆಗಳಿತ್ತು. ಆದ್ರೆ ಕೂಡ ಯಾವಾಗ ನಮ್ಮ ಇದು ಕರ್ನಾಟಕ ಸೇರಿದ ನಂತರ ನಮ್ಗೆ ಕೊಡುವಂತ ಸೌಲಭ್ಯಗಳು ಕಮ್ಮಿ ಆಗ್ತಾ ಬಂತು. ಇವನ ಅನುದಾನ ವಿಷಯದಲ್ಲಿ ಆಗಿರ್ಬೋದು, ಇವತ್ತು ಹಲವಾರು ವರ್ಷಗಳ ಹಿಂದೆ ನಮ್ದು ಇಲ್ಲಿ ಏರ್ಪೋರ್ಟ್ ಇತ್ತು, ಇಲ್ಲಿ ನಮ್ದು ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಮ್ಯಾಂಗ್ಳೂರು ನ್ಯೂ ಇದು NMPT ಇರ್ಬೋದು, ನೀವು ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ಇತ್ತು, ಉತ್ತಮವಾದ KREC, ಈಗ NITK ಆಗಿದೆ, ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜ್, ಎಲ್ಲೆಲ್ಲಿಂದ ಅಲ್ಲಿ ಬರ್ತಿದ್ರು. KMC ಅಂತ ಕಾಲೇಜ್ ಇತ್ತು, LSS ಇತ್ತು ಹಲವಾರು ವರ್ಷಗಳ ಹಿಂದೆ. ಆದ್ರೆ ಬೇಸರ ಅಂದ್ರೆ, ಹೌದು ಸ್ವಾಮಿ, ಎಲ್ಲ ಇದೆ, ಯಾಕೆ ಏನಿಲ್ಲ ಇರೋದ್ರ ತರ ನಾವಿದ್ದೇವೆ ಅನ್ನುವಂಥದ್ದು. ಎಲ್ಲ ಇದೆ, ಯಾಕಿಲ್ಲ ಅಂದ್ರೆ ಅದರಿಂದ ನಾವು ಸ್ಟಾರ್ಟ್ ಮಾಡುದು. ಅಷ್ಟು ಇದ್ರೂ ಕೂಡ ಇಲ್ಲಿ ಯಾವಾಗ ನಮ್ಗೆ ಅರಸತ್ತಿಗೆ ಅಂದ್ರೆ ಒಂದು ರಾಜರ ಬೆಂಬಲ, ಆನಂತರ ಬಂದ ನಮ್ಮ ಇಲ್ಲಿಯ ಯಾರು ನಮ್ಮ
ನಮ್ಮ ತುಳುನಾಡನ್ನು ಆಳ್ವಿಕೆ ಮಾಡುವಂತ ಸರ್ಕಾರಗಳು ನಮ್ಮನ್ನು ನಿಗ್ಲೆಕ್ಟ್ ಮಾಡ್ತಾ ಬಂದಿದ್ರಿಂದಾಗಿ ನಮ್ಗೆ ಕಷ್ಟ ಆಯ್ತು. ಯಾಕೆಂದ್ರೆ ಅಲ್ಲಿಯ ಪ್ರಭಾವದ ಮೇಲೆ ನಮ್ಮ ಪ್ರಭಾವ ಕುಂಠಿತ ಆಗ್ತಾ ಬಂತು. ಆದ್ರೆ ಮತ್ತೊಂದು ಸಮಸ್ಯೆ ಅಂದ್ರೆ ನಮ್ಮ ಜನರು ನಮ್ಮನ್ನು ಬುದ್ಧಿವಂತರು ಅಂತ ಹೇಳ್ಕೊಂಡು ಪಟ್ಟ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಮಂಗಳೂರಿನವರು ಮೀನು ತಿನ್ನುವವರು, ಇಲ್ಲಿ ಬುದ್ಧಿವಂತರು, ಇಲ್ಲಿ ಒಳ್ಳೆ ಒಂದು ಅಂದ್ರೆ ನಮ್ಮನ್ನು ಒಳ್ಳೆ ತರೆಗೆ ಒಳ್ಳೆ ಒಂದು ಪೇಟೆ ಇಟ್ಕೊಂಡು ನಮ್ಮನ್ನು ಮೋಸ ಮಾಡ್ತಾ ಬಂದ್ರು. ನಾವೆಂತ ಮಾಡಿದ್ರೆ ನಮ್ಮವರು ಕೂಡ ನಮ್ಮ ಕೆಲವು ಪ್ರಶಸ್ತಿಗಳಿಗೋಸ್ಕರ, ಕೆಲವು ನಮ್ಮ ನಿಗಮಗಳಲ್ಲಿ ಒಂದು ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಆಗಿರ್ಬೋದು, ಕೆಲವು ಸಂದರ್ಭಕ್ಕೋಸ್ಕರ ನಾವು ಅಡ್ಜಸ್ಟ್ ಮಾಡಿಕೊಂಡು ನಾವು ರಾಜ್ಯ ಸರ್ಕಾರವನ್ನು ಹೊಂದಿಕೊಂಡು ಬಂದಿವೆ. ಅದರಿಂದಾಗಿ ಇವತ್ತು ನಮ್ಮ ಇಲ್ಲಿಯ ಜನರು ನಮ್ಮ ಪ್ರಾದೇಶಿಕ ಚಿಂತನೆ ಬದಲು ಯಾವುದೋ ಒಂದು ಪಾರ್ಟಿ, ನಾನು ಯಾವ್ದು ಬಿಜೆಪಿ ಕಾಂಗ್ರೆಸ್ ಅಂತ ಯಾವ್ದು ದೂರುದಿಲ್ಲ, ಪ್ರತಿಯೊಬ್ಬರು ಕೂಡ ಪಾರ್ಟಿ ಹಿಂದೆ ಹೋದ್ರು, ಕೆಲವರು ಧರ್ಮದ ಹಿಂದೆ ಹೋದ್ರು. ಆದ್ರೆ ಪ್ರಾದೇಶಿಕವಾಗಿ ಭಾಷೆಯ ಬಗ್ಗೆ ಹಿಂದೆ ಹೋಗುದನ್ನು ಕಮ್ಮಿ ಮಾಡಿದ್ರು. ಸಾಮಾಜಿಕವಾಗಿ ಪ್ರಾದೇಶಿಕವಾಗಿ ಹೋರಾಟ ಮಾಡುದು, ಸ್ಥಳೀಯರಿಗೆ ನ್ಯಾಯ ಸಿಗ್ಬೇಕು, ಸ್ಥಳೀಯರಿಗೆ ಅನುದಾನ ದೊರಕಬೇಕು, ಸ್ಥಳೀಯರಿಗೆ ಉತ್ತಮವಾದ ಪ್ರಶಸ್ತಿಗಳು ಸಿಗ್ಬೇಕು, ಸ್ಥಳೀಯ ಪ್ರತಿಭೆಗಳಿಗೆ ಗೌರವ ಸಿಗ್ಬೇಕು, ಸ್ಥಳೀಯ ಫಿಲ್ಮ್ಗಳಿಗೆ ಅಥವಾ ತುಳು ಫಿಲ್ಮ್ಗಳಿಗೆ ಇಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು. ಅದರಲ್ಲಿ ಕುಂಠಿತ ಆಗ್ತಾ ಬಂತು. ಅದರಿಂದಾಗಿ ಅದನ್ನು ಹೋರಾಟ ಮಾಡೋ ಧೈರ್ಯವನ್ನು ನಮ್ಮ ಹಿರಿಯರು ಕೆಲವರು ಮಾಡದಿಂದ ಇಂಥ ಪರಿಸ್ಥಿತಿ ಬಂತು. ಆದ್ರೆ ಕೆಲವರಾದ್ರೂ ಕೂಡ ಇವತ್ತು ನೀವು ಒಂದು ಬೆಳ್ತಂಗಡಿ ತೋರಿಸಿದ್ರು, ಅಲ್ಲಿ ಕೆಲವೇ ಜನ ಇರ್ಬೋದು, ಆದ್ರೆ ಅಂತ ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳಿಂದಾಗಿ ನಮ್ಮ ಹಿರಿಯರು ಕೂಡ ಕೆಲವರು ಹೋರಾಟ ಮಾಡಿದ್ರಿಂದಾಗಿ ತುಳು ಸಾಹಿತ್ಯ ಅಕಾಡೆಮಿ. ಬೆಳ್ತಂಗಡಿಯ ಬಗ್ಗೆ ನೀವು ಮಾತಾಡಿದ್ರೆ ಅಂತ ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳು ಇರುವಂತವ್ರಾಗ ಅಂತ ಒಳ್ಳೆಯ ಮನಸ್ಸು ಯೋಗೀಶ್ ಶೆಟ್ಟಿ ಜೆಪ್ ಅವ್ರಿಗಿಲ್ವಾ? ಅಂತ ಒಳ್ಳೆಯ ಮನಸ್ಸು ತುಳು ರಕ್ಷಣಾ ವೇದಿಕೆ ಉಂಟು. ಹೌದು, ಇವತ್ತು ಅಂತ ಹೋರಾಟಗಳು ಅದರ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ನೋಡಿ. ಅಂತ ಹಲವಾರು ಸಂಘಟನೆಗಳಿಗೂ ಇವತ್ತು ಹುಟ್ಟುಕೊಂಡದ್ದು ಯಾವಾಗ ತುಳುನಾಡು ರಕ್ಷಣಾ ವೇದಿಕೆ 10 ವರ್ಷ ಹಿಂದೆ ಯಾವಾಗ ಇದು ನಮ್ಮ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಡೆ ಅವರು ಅಲ್ಲಿ ಒಂದು ಸಮ್ಮೇಳನ ಮಾಡಿದ ನಂತರ ಎಲ್ಲ ಮನಸ್ಸಲ್ಲಿ ನಮ್ಗೆ ಕೂಡ ಅನ್ಯಾಯ ಆಗ್ತಾ ಉಂಟು, ನಾವು ಕೂಡ ಒಗ್ಗಟ್ಟು ಆಗ್ಬೇಕು ಅಂತ ಸಂದರ್ಭ ಬಂದಾಗ ತುಳುನಾಡು ರಕ್ಷಣಾ ವೇದಿಕೆ ಸ್ಥಾಪನೆ ಆಯ್ತು 10 ವರ್ಷ ಹಿಂದೆ. ಆ ಬಳಿಕ ಇಂತ ಹಲವಾರು ಸಂಘಟನೆಗಳು ಹುಟ್ಟಿಕೊಂಡಿದ್ದು ಇವತ್ತು ನಾವು ಕೂಡ ಹೋರಾಟ ಮಾಡಬೇಕು ಅಂತ ರೈಟ್ ಟೈಮ್ ಅನ್ನುವಂಥದ್ದು. ಬೆಳಗಾವಿ ಅಧಿವೇಶನ ನಡೀತಾ ಇದೆ, ಹೋರಾಟ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ಬೇಕು. ಅದನ್ನು ಬಿಟ್ಟು ತುಳುನಾಡು ರಕ್ಷಣಾ ವೇದಿಕೆ ಅನ್ನುವಂಥದ್ದು ಇಲ್ಲ ಈ ಸಂದರ್ಭದಲ್ಲಿ. ನೋಡಿ, ಇವತ್ತು ಇಷ್ಟು ದೊಡ್ಡ ಫೈಲ್ ಅನ್ನು ನಿಮ್ಮ ಇದರಲ್ಲಿ ತೋರಿಸ್ತಿದ್ದೇನೆ. ಇವತ್ತು 10 ವರ್ಷಗಳಲ್ಲಿ ಹಲವಾರು ಪೇಪರ್ಗಳನ್ನು ಸಿಎಂ ಆಗಿರ್ಬೋದು, ನಮ್ಮ ಉಸ್ತುವಾರಿ ಸಚಿವರಾಗಿರುವ ಪ್ರತಿಯೊಬ್ಬರಿಗೂ ಇವತ್ತು ಬಂಡಲ್ ಇವತ್ತು ಇದೆ ಎಲ್ಲಾ ಪೇಪರ್ಗಳಲ್ಲಿ ಸಾಧಾರಣ ಸುಮಾರು ಈ ಕ್ವಶನ್ ಕೇಳಿದಾಗ ಇಂಥ ಹಲವಾರು ಪೇಪರ್ಗಳಲ್ಲಿ ಸಾಧಾರಣ ನಮ್ದು ಇಂಥ ಹಲವಾರು ಹೋರಾಟಗಳು ನಾವು ಮಾಡಿದ್ದೇವೆ. ಇವತ್ತು ಬೆಳ್ತಂಗಡಿಯಲ್ಲಿ ಮಾಡಿದ್ದಾರೆ, ಅವರ ಇಂಟ್ರೆಸ್ಟ್ ನೋಡಿ. ಅವರು ಇವತ್ತು ಒಂದು ಪಾಪ 10 ಜನ 18 ಜನ ಪಾಪ ಸೇರಿಸ್ಕೊಂಡು ಅಲ್ಲಿ ಮಾಡಿದ್ದಾರೆ. ಅದನ್ನು ನಾನು ನೆಗೆಟಿವ್ ಮಾತಾಡೋದಿಲ್ಲ, ಆದ್ರೆ ನೆಗೆಟಿವ್ ಮಾತಾಡ್ತಾ ಇಲ್ಲ. ಒಂದ್ ಸೆಕೆಂಡ್, 500 ಜನ ಸೇರಿಸಿದ್ದೇವೆ ಸ್ವಾಮಿ. ನೋಡಿ, 500 ಜನ ಸೇರಿಸಿಕೊಂಡು ಹೋರಾಟ ಮಾಡಿದ್ದೇವೆ. ನಾವು ತುಳು ಅಕಾಡೆಮಿ ಆಗಿರ್ಬೋದು, ಹಸಿವಾದಾಗ ಊಟ ಮಾಡ್ತಾರೆ, ಬಡವನಿಗೆ ಹಸಿವಾದಾಗ ಅನ್ನದ ಅವಶ್ಯಕತೆ ಇರುತ್ತೆ, ಹಸಿವಾದಾಗ ಮಾತ್ರ ಬಡವನಿಗೆ ಅನ್ನದ ಅವಶ್ಯಕತೆ ಇರುತ್ತೆ. ಬೆಳಗಾವಿ ಅಧಿವೇಶನದಲ್ಲಿ ಹೋರಾಟ ಆಗ್ತಾ ಇದೆ, ನೀವು ಪ್ರತಿನಿಧಿಸಿದ್ರೆ ಮಾತ್ರ. ಸ್ವಾಮಿ ನೋಡಿ, ಸ್ವಾಮಿ ನೀವು ಹೇಳಿ, ನಾನು ಲಾಸ್ಟ್ ಟೈಮ್ ಒಂದು ಡಿಸ್ಕಷನ್ ಟೈಮ್ ಹಲವಾರು ಡಿಸ್ಕಷನ್ ನಾವು ಹೇಳಿದ್ದೇವೆ. ನಮ್ದು ತುಳುನಾಡು ರಕ್ಷಣಾ ವೇದಿಕೆ ನಮ್ದೇ ಒಂದು ಕೆಲವು ಸಿದ್ಧಾಂತಗಳನ್ನು ಇಟ್ಕೊಂಡಿದ್ದೇವೆ. ವಿನಾಕಾರಣ ನಾವು ಬೀದಿಗಿಳಿದು ಹೋರಾಟ ಮಾಡುವುದಿಲ್ಲ, ಅವರವರ ಪಾಪ ಇಚ್ಛೆಗೆ ನಾವು ವಿರೋಧ ಮಾಡುದಿಲ್ಲ. ಆದ್ರೆ ನಮ್ಗೆ ಒಂದು ಸಿದ್ಧಾಂತ ಉಂಟು. ಇವತ್ತು ನಮ್ಮ ಯಾರು ಶಾಸಕರಾಗಿರ್ಬೋದು, ಅವರು ಸ್ವ ಇಚ್ಛೆಯಲ್ಲಿ ಮೊನ್ನೆ ಹೇಳಿಕೆಗಳನ್ನ ಕೊಟ್ಟಿದ್ದೇವೆ. ನಾವು ಬೆಳಗಾವಿ ಅಧಿವೇಶನದಲ್ಲಿ ನಾವು ಈ ಬಗ್ಗೆ ಮಾತನಾಡ್ತೇವೆ ಅಂತ ಹೇಳಿದಾಗ ನಾವು ಅದನ್ನು ಆ ಸಂದರ್ಭದಲ್ಲಿ ನಾವು ಪುನಃ ಬೀದಿಗೆ ಬಂದು ಹೋರಾಟ ಮಾಡಿಕೊಂಡು ನಮ್ಮ ಶಾಸಕರ ಮೇಲೆ ವಿಶ್ವಾಸ ಇಲ್ಲದ ರೀತಿಯಲ್ಲಿ ನಾವು ಮಾಡ್ಲಿಕ್ಕೆ ರೆಡಿ ಇಲ್ಲ. ನಮ್ಮ ಶಾಸಕರ ಮೇಲೆ ವಿಶ್ವಾಸ ಉಂಟು. 22 ನೋಡಿ, ನಾಳೆ 22 ತನಕ ಅಧಿವೇಶನ ನಡೀತದೆ. ನಮ್ಮ ಶಾಸಕರ ಬಗ್ಗೆ ನಮಗೆ ವಿಶ್ವಾಸ ಉಂಟು. ಅವ್ರು ಮಾತಾಡ್ತಾರೆ ಅಂತ ಹೇಳಿದ್ದಾರೆ, ನಾವು ಅವ್ರ ಮಾತಾಡಿದ್ದೇವೆ, ಅವ್ರು ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ಮಾತಾಡಿದ ಸಂದರ್ಭದಲ್ಲಿ ಅವರು ಮಂಗಳೂರಿಗೆ ಬಂದಾಗ ಅವರ ಕಚೇರಿ ಎದುರುಗಡೆ ನಾವು ಪ್ರತಿಭಟನೆ ಮಾಡ್ತೇವೆ, ಉಗ್ರ ರೀತಿಯಲ್ಲಿ ಪ್ರತಿಭಟನೆ ನಾವು ಮಾಡ್ತೇವೆ. ನಮ್ಗೆ ಯಾರು ಕೂಡ ತಾವೆಲ್ಲ ಊಟ ಆದ್ಮೇಲೆ ಯೋಚನೆ ಮಾಡಿ, ನಾವು ಹೊಸತ್ತಾಗಿ ಯಾರ ಒಂದು ಬ್ಯಾನರ್ ಇಟ್ಕೊಂಡು ನಾವು ಇದು ಮಾಡೋದು. ನಾವು ಹೇಳುದು ಇವತ್ತು ನಮ್ಮ MLA ಅವರಾಗಿರ್ಬೋದು, ಹಲವಾರು ಜನರು ಇವತ್ತು
ಏನಾದ್ರೂ ಈ ವಿಷಯದಲ್ಲಿ ಮಾತಾಡ್ಬೇಕಾದ್ರೆ ಅದರಲ್ಲಿ ಇವತ್ತು ತುಳುನಾಡು ರಕ್ಷಣಾ ವೇದಿಕೆ ಹೋರಾಟದ ಪ್ರತಿಫಲ ಉಂಟು. ಇವತ್ತು ಒಂದು ಕಲ್ಲಿರ್ತದೆ, ದೊಡ್ಡ ಕಲ್ಲು, ಬಂಡೆ ಕಲ್ಲು, ಅದನ್ನು ಹೊಡಿಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಲಾಸ್ಟಿಗೆ 10 ಪೆಟ್ಟು ಹೊಡೆಯುತ್ತಾರೆ. 11ನೇ ಪೆಟ್ಟು ಯಾರಾದ್ರೂ ಒಬ್ರು ಹೊಡೆದಾಗ ಉಳಿಯಾದ್ರೆ ಕೂಡ ಅದರ ಹಿಂದಿನ 10 ಜನರ ಹೋರಾಟದ ಫಲವು ಕೂಡ ಇರ್ತದೆ. ಇವತ್ತು ತುಳು ಅಕಾಡೆಮಿ ಅವರು ಇದರ ಬಗ್ಗೆ ತುಂಬಾ ಹಲವಾರು ಕೆಲಸ ಮಾಡಿದ್ದಾರೆ. ನಮ್ಮ ಇಲ್ಲಿ ಹಲವಾರು ಸಾಹಿತಿಗಳು ಕೆಲಸ ಮಾಡಿದ್ದಾರೆ, ಹಲವಾರು ನಾಯಕರು ಕೆಲಸ ಮಾಡಿದ್ದಾರೆ, ಕೆಲವರು ಉಮಾನಾಥ್ ಕೋಟೆ ಅಂತ ಹಲವಾರು ನಮ್ಮ MLA ಅವರು ಮಾತಾಡಿದ್ದಾರೆ. ಹೌದು ಸರ್, ಅದನ್ನೇ ಕೇಳ್ತಾ ಇರುವಂತದ್ದು. BK ಹರಿಪ್ರಸಾದ್ ಅವರು ಸಹ ಮಾತನಾಡಿದ್ದಾರೆ. ಸರಿ, ನಾವು ಅದೇ ಎಲ್ರು ಮಾತಾಡ್ತಾರೆ, ಎಲ್ರು ಮಾತನಾಡುವವರು ಇರುವವರು, ಯಾರು ಕೆಲಸ ಮಾಡಿಲ್ಲ ಅಲ್ವಾ? ನಮ್ಮ MLA ಗಳು ಕೂಡ ಮಾಜಿ ತುಳುನಾಡು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದವರು ಏನ್ ಮಾಡಿದ್ರು ನೋಡಿ. ನಾನು ಹೇಳ್ತೇನೆ, ನಮ್ಮ ಅಕಾಡೆಮಿಯವರು ಸಹ ಮಾತಾಡಿದ್ದಾರೆ, ನಮ್ಮ ಹಿರಿಯ ಹಲವಾರು ಜನ ನಾಯಕರುಗಳು ಮಾತಾಡಿದ್ದಾರೆ. ಆದ್ರೆ ಅದನ್ನು ಇವತ್ತು ನೀವು ಕೆಲವರು ಜನ, ಸ್ವಲ್ಪ ಜನ, ನಾವು ನಾಳೆ ಹೋಗಿ 10 ಜನ ನಾವು ತುಳುನಾಡು ಕ್ಷೇತ್ರ ಅದೊಂದು 100 ಜನ ತುಳುನಾಡು ಕ್ಷೇತ್ರಕ್ಕೆ ನಾಳೆ ಇದು DC ಆಫೀಸರ್ ಕೂತ್ಕೊಂಡ ಕೂಡಲೇ ಹಿಂದಿನವ್ರು ಮಾಡ್ಲಿಲ್ಲ ಅಂತ ಹೇಳೋದು ತಪ್ಪು. ಅವರು ಮಾಡಿದ್ರಿಂದಾಗಿ ಇವತ್ತು ನಾವು ಇವತ್ತು ಹೋರಾಟ ಮಾಡ್ಲಿಕ್ಕೆ ಕಾರಣ ಅವರು. ಇವತ್ತು ನಾನು ತುಳುನಾಡು ಕ್ಷೇತ್ರಕ್ಕೆ 10 ವರ್ಷದಲ್ಲಿ ಹೋರಾಟ ಮಾಡ್ಬೇಕಂತ ನಮ್ಮ ಹಿರಿಯರಿಂದ ಇವತ್ತು AC ಭಂಡಾರಿ ನಮ್ಮ ಹಿರಿಯರು ಇಲ್ಲಿದ್ದಾರೆ, ಕೂತ್ಕೊಂಡಿದ್ದಾರೆ, ಇವತ್ತು ತುಳು ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಒಂದು ವ್ಯಾಪ್ತಿ ಇರ್ತದೆ, ಯಾಕಂದ್ರೆ ಅವರು ಒಂದು ಸರ್ಕಾರದಲ್ಲಿ ಇದ್ದಾಗ ನಮ್ಮ ರೀತಿಯಲ್ಲಿ ನಮ್ಗೆ ಹೋರಾಟ ಮಾಡ್ಲಿಕ್ಕೆ ಅವರಿಗೆ ಆಗುದಿಲ್ಲ. ಆದ್ರೆ ಅವರು ಹಲವಾರು ವರ್ಷಗಳ ಹಿಂದೆ ತುಳುಕೂಟ ಅಂತ ಸಂಸ್ಥೆಯನ್ನು ಮಾಡಿದವರು. ಅದನ್ನೇ ನಾವು ಕೇಳುವಂತದ್ದು. ಹಲವಾರು ವರ್ಷಗಳ ಹಿಂದೆ ಅನೇಕ ಸಂಘಟನೆಗಳು ಬರುತ್ತೆ, ಅನೇಕ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತೀರಾ, ಅನೇಕ ರಾಜಕಾರಣಿಗಳು, ಅನೇಕ ನಾಯಕರುಗಳು, ಆದ್ರೂ ಕೂಡ ಯಾಕೆ 8ನೇ ಪರಿಚ್ಛೇದಕ್ಕೆ ಸೇರ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ನಮ್ಮದು. ಏನು ಗತಿ ಇಲ್ಲ, ಬಿಟ್ಟಾಕಿ ಗತಿ ಇಲ್ಲ ಅವರಿಗೆ ಅನ್ನುವಂತಹ ಮಾತುಗಳು ಎಲ್ರು ಇದ್ದಾರೆ. ಗತಿ ಇದೆ, ಆದ್ರೆ ಏನು ಗೋತ್ರ ಇಲ್ವಾ ಅನ್ನುವಂತ ಮಾತುಗಳು ಬರುತ್ತಲ್ವಾ? ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಹೋದದ್ದು. ಯಾಕಂದ್ರೆ ಇವತ್ತು ಇದೇ ಸಂದರ್ಭ, ಇವತ್ತು ಪರಿಸ್ಥಿತಿ ನಾವು ಇವತ್ತು ಎಲ್ಲಾ ಬಾಗಿಲುಗಳಲ್ಲಿ ಬೇಡುವಂತ ಪರಿಸ್ಥಿತಿ ಬಂದಿದೆ. ಇವತ್ತು ಧರ್ಮಸ್ಥಳಕ್ಕೆ ನಮ್ಮ ನರೇಂದ್ರ ಮೋದಿ ಅವರು, ನಮ್ಮ ಪ್ರಧಾನಮಂತ್ರಿಗಳು ಬಂದಾಗ ಕೂಡ ನಮ್ಮ ಕಾವಂದ್ರು ಕೂಡ ಮನವಿಯನ್ನ ನೀಡಿದ್ರು. ಇವತ್ತು ಹಲವಾರು ಸಂದರ್ಭ ಈ ಹಿಂದೆ ಕೂಡ ಹಲವಾರು ಜನರು ದೆಹಲಿ ಆಗಿರ್ಬೋದು, ಮುಖ್ಯಮಂತ್ರಿಗಳಿಗೆ ಕೂಡ ನಾವು ಕೂಡ ಮನವಿ ನೀಡಿದ್ದೇವೆ. ನಾವು ಯಾಕೆ ಇವತ್ತು ಅಂಗಲಾಚೋ ಪರಿಸ್ಥಿತಿ ಬಂದಿದೆ, ತುಳುವಪ್ಪೆಗೆ ಇವತ್ತು ನತದ್ರಷ್ಟ ಪರಿಸ್ಥಿತಿ ಬಂದಿದೆ. ಯಾಕೆಗೋಸ್ಕರ ಅಂದ್ರೆ ಇವತ್ತು ಎಲ್ಲಾ ಬಾಗಿಲಲ್ಲಿ ನಮ್ಮ ತುಳುವನ್ನ 8ನೇ ಪರಿಚಯ ಸೇರಿಸಿ ನಮ್ಮ ತುಳುವನ್ನ ಅಧಿಕೃತ ಭಾಷೆ ಘೋಷಣೆ ಮಾಡಿದ ನಾವು ಅಂಗಲಾಚೋ ಪರಿಸ್ಥಿತಿ ಬಂದಿದೆ. ಕೆಲವು ವ್ಯಕ್ತಿಗಳು ಇವತ್ತು ನಮ್ಮ ರಾಜ್ಯ ಒಬ್ರು ಕಾಲರ್ ಇದ್ದಾರೆ, ನಾಗರಾಜ್ ಫ್ರಮ್ ಉಡುಪಿ. ನಾಗರಾಜ್ ಅವರ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ಏನ್ ಹೇಳ್ತೀರಾ ಸರ್? ನತದೃಷ್ಟಿ ತುಳುವಪ್ಪೆ ಅನ್ನುವಂತ ಟೈಟಲ್ ನಾವು ಕೊಟ್ಟಿದ್ವಿ, ಯಾವ ರೀತಿ ಸಮರ್ಥನೆ ಕೊಡ್ತೀರಾ ಸರ್? ನಿಮ್ಮ ಟೈಟಲ್ ಬಗ್ಗೆ ಯಾವುದೇ ಮಾತಾಡ್ಲಿಕ್ಕಿಲ್ಲ, ಯಾಕಂದ್ರೆ ಸರಿಯಾದ ಟೈಟಲ್ ಕೊಟ್ಟಿದ್ದೀರಾ. ಆದ್ರೆ ನೀವು ಯಾವಾಗಂತ ಕೇಳ್ತಿದ್ದೀರಾ ಅಂದ್ರೆ ಯಾಕೆ ಕಾರಣ ಅಂತ ಹೇಳಿದ್ರೆ ಅದಕ್ಕೆ 2 ಕಾರಣ ಇದೆ. ಒಂದು, ರಾಜಕೀಯ ಇಚ್ಛಾಶಕ್ತಿ ಕೊರತೆ, ಹಾಗೂ ತುಳುನಾಡು ಜನರ ಒಗ್ಗಟ್ಟಿಲ್ಲ ಅಂತ ಹೇಳುದು ನಾನು. ಆಕ್ಚುಲಿ ನೋಡಿ, ಯಾವುದೇ ಸಂಘಟನೆ ಆಗಿರ್ಬೋದು, ಯಾವ ತರ ಪ್ರೊಟೆಸ್ಟ್ ಮಾಡುವಾಗ ಅದು ಆ ಸಂಘಟನೆಗೆ ಸಂಬಂಧಪಟ್ಟ ಪ್ರೊಟೆಸ್ಟ್ ಆಗಿರೋದಿಲ್ಲ. ಅದು ತುಳುನಾಡು ಇವರು 8ನೇ ಪರಿಚಯ ಸೇರಿಸಬೇಕಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಏನಾಗ್ತದೆ ಹೇಳಿದ್ರೆ ಜನರು ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಹೆಚ್ಚಾಗಿ. ಈಗ ನೋಡಿ, ಯಾವುದೇ ನಮ್ಮ ತುಳುನಾಡು ಬಿಟ್ಟು ಬೇರೆ ಯಾವುದೇ ಸ್ಟೇಟ್ ಅಲ್ಲಿ ಆಗಿರ್ಬೋದು, ಅಂದ್ರೆ ಒಂದು ಪ್ರೊಟೆಸ್ಟ್ ಮಾಡಿದಾಗ 10,000 ಜನರು ಬರ್ತಾರೆ, ಅವರ ಸಂಘಟನೆ ಬಗ್ಗೆ ಎಣಿಸ್ಕೊಳ್ಳೋದಿಲ್ಲ. ಅವರಿಗೆ ಏನು ಬೇಕು? ಅವ್ರಿಗೆ ನ್ಯಾಯ ಬೇಕು ಆಕ್ಚುಲಿ. ಅದೇ ತರ ಈ ಸಂಘಟನೆ ಎಷ್ಟೇ ನಮ್ಮ ತುಳುನಾಡು ಸಂಘಟನೆ ಹೋಗಿ ಪ್ರೊಟೆಸ್ಟ್ ಮಾಡಿದಾಗ ಅಲ್ಲಿ ಜನರು ಸೇರದಿದ್ರೆ ಉಂಟಲ್ಲ, ಅಲ್ಲಿಗೆ ಅದಕ್ಕೆ ಆ ವಿಷಯಕ್ಕೆ ಅರ್ಥವೇ ಸಿಗುದಿಲ್ಲ. ಈಗ 8ನೇ ಪರಿಚಯದಗೋಸ್ಕರ ಬೆಳಗಾವಿಯಲ್ಲಿ MLA ಅವರಲ್ಲಿ ಮಾತಾಡ್ತಿರ್ಬೋದು, ಆದ್ರೆ ಇದರ ಬಗ್ಗೆ ಆಕ್ಚುಲಿ ಎಷ್ಟು ಪ್ರೊಟೆಸ್ಟ್ ನಡೀತಾ ಉಂಟು, ಎಷ್ಟು ಪ್ರೊಟೆಸ್ಟ್ ನಡೆದ್ರು, ಎಷ್ಟು ಜನರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇವತ್ತು ಬೆಳ್ತಂಗಡಿಯಲ್ಲಿ ಅಲ್ಲಿ 10 ಜನ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಒಳ್ಳೆ ವಿಷಯ ಆಕ್ಚುಲಿ. ಆದ್ರೆ ಜನರು ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಆಕ್ಚುಲಿ. ಜನರು ಸೇರಿದ್ರೆ ಮಾತ್ರ ಇಲ್ಲಿ ಎಲ್ಲದಕ್ಕೂ ಸಾಧ್ಯ ಆಗ್ತದೆ ನಮ್ಗೆ, ಅಂದ್ರೆ ನಮ್ಗೆ ನ್ಯಾಯ ಸಿಗ್ತದೆ ಅಂತ ಹೇಳು. ಮತ್ತೊಂದು ಹೇಳಿದ್ರೆ, ಮಾಧ್ಯಮದಲ್ಲಿ ಕರಾವಳಿ ಪ್ರದೇಶದ ಬಗ್ಗೆ ಇರುವಂತಹ ಅಂದ್ರೆ ಒಂದು ಮಾತಿರುದು ಅಂದ್ರೆ ಅಂತ ಹೇಳಿದ್ರೆ ಕೋಮು ಗಲಭೆ ಪ್ರದೇಶ ಅಂತ ಹೇಳಿ. ಇದರಿಂದಾಗಿ ಸಮೇತ ನಮ್ಮ ತುಳುನಾಡಿನ ಮೇಲೆ ಬಹಳಷ್ಟು ಎಫೆಕ್ಟ್ ಬೀಳ್ತಾ ಉಂಟು. ನಾವು ಅಂದ್ರೆ ನಮ್ಮ ತುಳುನಾಡು ರಕ್ಷಣಾ ವೇದಿಕೆಯಲ್ಲಿ ಅಂದ್ರೆ ಇಲ್ಲಿ ಇದರಲ್ಲಿ ಎಲ್ಲ ಅಂದ್ರೆ ಧರ್ಮದವರಿದ್ದಾರೆ, ಇದರಲ್ಲಿ ಎಲ್ಲರೂ ಒಟ್ಟಾಗಿ ಒಂದು ಅಂದ್ರೆ ಸಂಘಟನೆ ನಡ್ಕೊಂಡು ಹೋಗ್ತಿದ್ದಾರೆ. ಹಾಗೂ ಅಂದ್ರೆ ಮಂಗಳೂರಲ್ಲಿ, ಉಡುಪಿಯಲ್ಲಿ ಆಗಿರ್ಬೋದು, ಇತ್ತೀಚಿನ ಯಾವ ತರದ ಕೋಮು ಗಲಭೆ ನಡೀತಿಲ್ಲ. ಆದ್ರೂ ಸಮೇತ ಇದನ್ನ ನಾವು ಅಲ್ಲಿ ತೋರಿಸ್ಕೊಡ್ಬೇಕು, ಸರ್ಕಾರಕ್ಕೆ ತೋರಿಸ್ಕೊಡ್ಬೇಕು. ಇದರಲ್ಲಿ ಮಾಧ್ಯಮದವರ ಸಪೋರ್ಟ್ ಸಮೇತ ನಮ್ಗೆ ಹೆಚ್ಚಾಗಿ ಅಗತ್ಯ ಇದೆ ಆಕ್ಚುಲಿ. ಹೇಳ್ಬೇಕು ಅನ್ಸ್ಕೊಳ್ತೀನಿ ಸರ್. ಓಕೆ ಸರ್, ಎಸ್, ಥ್ಯಾಂಕ್ ಯು. ಧನ್ಯವಾದ ಸರ್. ಇಚ್ಛಾಶಕ್ತಿಯ ಕೊರತೆ ಇದೆ, ರಾಜಕೀಯ ನಡೀತಾ ಇದೆ ಅನ್ನುವಂತಹ ಮಾತುಗಳು ಉಡುಪಿಯಿಂದ ಕರೆ ಮಾಡಿದಂತಹ ವ್ಯಕ್ತಿಯ ಮಾತುಗಳು. ಎಸ್, AC ಭಂಡಾರಿ ಅವರು ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಸರ್ ಏನ್ ಹೇಳ್ತೀರಾ ಅನ್ನುವಂಥದ್ದು? ಏನ್ ಗ್ರಹಣ ಬಡ್ದಿದೆ ತುಳು ಭಾಷೆಗೆ ಅಥವಾ ತುಳು ರಾಜ್ಯಕ್ಕೆ ಅಥವಾ ತುಳು ನಾಡಿಗೆ? ಏನಾಗಿದೆ ಅನ್ನುವಂಥದ್ದು, ಏನ್ ಸಮಸ್ಯೆ ಆಗಿದೆ? ಈಗ ನೋಡಿ, ನಾವು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ನಮ್ದು. ಯಾಕಂತ ಹೇಳಿದ್ರೆ
ನಮ್ಮ ಹೆಸರಿನಲ್ಲೇ ನಮ್ಮ ಹೋರಾಟದ ಒಂದು ಪರ ನಮ್ದಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರಿಯ ಒಂದು ಸಂಸ್ಥೆ ಆದ್ದರಿಂದಾಗಿ ನಮಗೆ ಹೋರಾಟ ಮಾಡುವಂಥದ್ದು ಯಾವುದು ಅಂತ ಹೇಳಿದರೆ, ನಾವು ಜನರ ದೃಷ್ಟಿಯಲ್ಲಿ ಅಥವಾ ಸಾಹಿತ್ಯದ ದೃಷ್ಟಿಯಲ್ಲಿ ನಾವು ಕೇಳಿಕೆಯನ್ನು ಮಂಡಿಸ್ತಾ ಇದ್ದೇವೆ ಮೊದಲಿಂದಲೂ. ಸಾಧಾರಣ ಸುಮಾರು ಈಗ ನಾನು ಅಧ್ಯಕ್ಷನಾಗಿ ಬಂದು 1 ವರ್ಷ ಆಯ್ತಷ್ಟೇ. ಅದಕ್ಕಿಂತ ಮುಂಚಿನವರು ಕೂಡ ಸುಮಾರು 25 ವರ್ಷ ಆಯಿತು ನಮ್ಮ ಅಕಾಡೆಮಿ ಪ್ರಾರಂಭ ಆಗಿ. ಆದರೆ ಅಕಾಡೆಮಿಯವರು ಪ್ರತಿ ವರ್ಷ ಪ್ರತಿ ಅಧ್ಯಕ್ಷರವರು ಅವರ ಸದಸ್ಯರು ಎಲ್ಲರೂ ಕೂಡ ಇದಕ್ಕಾಗಿ ಪ್ರಯತ್ನ ಮಾಡಿದ್ದಾರೆ. ಆದರೆ ತಾವು ಹೇಳಿದಾಗೆ, ಯಾಕಂತ ಹೇಳಿದ್ರೆ ಇದು ಬರೇ ಒಬ್ಬರ ಈಗ ಪ್ರಶ್ನೆ ಕೇಳಿದವರಾಗೆ, ಯಾಕಂತ ಹೇಳಿದ್ರೆ ಜನರ ಒಂದು ಇದಕ್ಕೆ ಬೆನ್ನೆಲುಬಾಗಿ ಅವರು ನಿಲ್ಲಬೇಕು, ಜನರು ನಿಲ್ಲಬೇಕು. ಹಾಗೆ ಜನರು ಎಲ್ಲಿಯವರೆಗೆ ಈ 8ನೇ ಪರಿಚಯದ ಅದು ನಮ್ಮ ಒಂದು ಶಕ್ತಿಯ ಮೂಲಕ ಆಗಬೇಕು ಅಂತೇಳಿ ಇಚ್ಛೆ ಪಡ್ತಾರ, ಆಗ ಇಚ್ಛಾಶಕ್ತಿ ಬರ್ತದೆ, ರಾಜಕೀಯ ಇಚ್ಛಾಶಕ್ತಿ ಬರ್ತದೆ. ಎಲ್ಲರೂ ಕೂಡ ಅದಕ್ಕೆ ಒಂದು ಸಹಾಯ ಮಾಡಲಿಕ್ಕೆ ಅದಕ್ಕೆ ಮಾಡ್ತಾರೆ. ಈಗ ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ನಮ್ಮದೇ ಆದಂಥ ಕೆಲವು ದಾರಿಗಳಿವೆ, ಅದನ್ನು ನಾವು ಮಾಡ್ತೇವೆ. ಯಾಕಂದರೆ ಕಳೆದ ಸಲ ನಾವು 2 ವರ್ಷ ಮುಂಚೆ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಒಂದು ಇಲ್ಲಿಯ ನಮ್ಮ ಅಕಾಡೆಮಿಯವರು ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ನಮ್ಮ ಪ್ರಧಾನಿಗಳಲ್ಲಿ ನಾವು ಈ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಎಂಬಂತಹ ಮನವಿಯನ್ನು ನಾವು ಮಾಡಿದೆವು. ಅಲ್ಲಿ ಗೃಹ ಮಂತ್ರಿಗಳನ್ನು ಕೂಡ ನಾವು ಭೇಟಿಯಾದೆವು, ಆಮೇಲೆ ನಮ್ಮ ಪ್ರಧಾನಿಗಳನ್ನು ಕೂಡ ಭೇಟಿಯಾದೆವು. ಅವರು ಅದನ್ನು ನಾನು ಖಂಡಿತವಾಗಿ ಇದನ್ನು ಕನ್ಸಿಡರ್ ಮಾಡ್ತೇನೆ ಎಂಬಂಥ ಭರವಸೆಯನ್ನು ಕೂಡ ಅವತ್ತು ನೀಡಿದರು. ನಮಗೆ ನಮ್ಮ ಅಕಾಡೆಮಿಗೆ ಅದು ಬಿಟ್ಟು ನಮಗೆ ಯಾವ ರೀತಿಯ ಹೋರಾಟ ಕೂಡ ಮಾಡುವಂತ ಅವಕಾಶಗಳು ನಮಗೆ ಖಂಡಿತವಾಗಿ ಇಲ್ಲ ಅನ್ನುವಂಥದ್ದು. ಎಸ್ ಸರ್, ಬರ್ತೇನೆ. ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ಸರ್, ತಮ್ಮ ಹೆಸರು? ನಾನು ಬಾಲಚಂದ್ರ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಸರ್? ಮಂಗಳೂರಿಂದ. ಓಕೆ, ಮಂಗಳೂರಿಂದ ಮಾತಾಡಿ ಸರ್, ಏನ್ ಹೇಳ್ತೀರಾ ಅನ್ನುವಂಥದ್ದು. ಅಲ್ಲ, ಹಲವಾರು ವರ್ಷದಿಂದ ನಾನು ಅಕಾಡೆಮಿಯನ್ನು ನೋಡ್ತಾ ಇದ್ದೀನಿ. ಸರಿ. ಕಳೆದ 1 ವರ್ಷದಿಂದ AC ಭಂಡಾರಿ ಅವರು ಮಾಡಿದ ಸಾಧನೆ. ಸರ್, ದಯಮಾಡಿ ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಮಾಡಿದ್ದೀನಿ. ದಯಮಾಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಓಕೆ ಸರ್, ಎಸ್, ಮಾತಾಡಿ. ಕಳೆದ 1 ವರ್ಷದಿಂದ AC ಭಂಡಾರಿ ಅವರು ಮಾಡಿದ ಅಭಿನಂದನೀಯ. ಅವರು ಮಾಡಿದ ಸಾಧನೆ ಅಭಿನಂದನೀಯ. ಓಕೆ ಸರ್, ಮಾತಾಡಿ. ಹೇಳಿ. ಈರ್ಮಾಲ್ತನ ಸಾಧನೆಗೆ ನಮಸ್ಕಾರ. ಗ್ಯಾರಂಟಿ ನನ್ನ ದುಂಬುಗಳ ಇಂಚನೆ ಸಾಧನೆ ಒಂದು ಪೋಲಿ ಅಕಾಡೆಮಿಗೆ ಬರ್ಪಿಯವ್ರ ಸಲ ನನ್ನ ದುಂಬುದವ್ರ ಸಲ ಹಿರೇ ಅಧ್ಯಕ್ಷರಾದ ದುಂಬುಗು ತುಳುತ್ತ 8ನೇ ಪರಿಚಯದಾಗ ಸೇರು ನಂಚಿನ ನೆನ್ನ ಸಾಧನೆ ಮಲ್ಪುನ ಮಲ್ಪುವರೆಂದು ಬಂದದ್ದು ಎನ್ನ ಎಂಕ್ ಗೊತ್ತುಂಡು. ಯಾನ ಎಂಕಿ ಎನ್ನ ಮುಖತ ಇರ್ನ ಭೇಟಿ ಅಂಡ ಇರ್ನ ಸಾಧನೆಗೆ ಎನ್ನ ಧನ್ಯವಾದಗಳು, ಎನ್ನ ಸಲ್ಯೂಟ್. ಸೊಲ್ಮೆಲು ಮೇರೆ ಎಂಕ ಬಾರಿ ಎಂಕ್ಲೆಗೆ ಆಶೆ ಎಂಜಿನ ಉಂಡು ಬಣ್ಣಗ ಎನ್ಮನೆ ಪರಿಚಯದಗೂ ಖಂಡಿತವಾಗಿ ಸೇರೋಡು ಬನ್ಪನಂಚಿನ ಎಂಕ್ಲೆಗೆ ಆಶೆ ಉಂಡು. ಐಕ್ ಬೋಡೈನಂಚಿನ ಒಂಜಿ ಪೂರಕವೈನಂಚಿನ ಕೆಲಸ ದಾದ ಮಾತ ಅಕಾಡೆಮಿಕ್ ಆದ ಎಂಚಿನ ಮಲ್ಪೆರ ಸಾಧ್ಯ ಉಂಡು. ಐನು ಪೂರ ನಮ್ಮ ಮಲ್ತೊಂದುಲ್ಲ. ಈತ ಓಡೆ ಮುಟ್ಟ ಬನ್ನಾಗ ಯಾನು ನೆಟ್ಟು ರಾಜಕೀಯ ರಹಿತವಾದ ಮಾತೆರೆಲ್ಲ ಒಂಜಿ ಸಂಪರ್ಕ ಮಲ್ಪನೆತ ಮೂಲಕ ಮಾತ ಈತ ಪ್ರಾಮುಖ್ಯವಾದ ಎಂಕು ತೋಜು ನೆಂಚಿನದು ಬನ್ನಾಗ ಇನಿ ಜನಕ್ಕೆಲ್ಲ ನಂಗೆ ಬೆಂಬಲ ಕೊರಡು. ಅಂಚನೆ ನಮ್ಮ ರಾಜ್ಯಕ್ಕದಕ್ಕಲು ನಮ್ಮ ಕರ್ನಾಟಕದ ಪೂರ ಎಂಪಿನಕಲು ಅವು BJP ಆದುಪ್ಪೆರೆ ಅವು ಕಾಂಗ್ರೆಸ್ ಆದುಪ್ಪೆರೆ ಅವು ಬೇತೆ ಅದು ಬೇತೆವು. ಅಂಚನೆ ಕಾಸರಗೋಡದ ಎಂಪಿನಕಲು ಬಾಂಬೆದ ಕೂಡ ತುಳು ಭಾವನೆಯಿಂದ ನಂಗೆ ಬೆಂಬಲ ಕೊರ್ಪನಂಚಿನಕಲು ಲೇರು ಮುಕ್ಲೇನು ಮಾತೆರೆಲ್ಲ ಸೇರ್ಸವನೆತ ಮೂಲಕ ಇಲ್ಲಿ ಮುಲ್ಪ ನಮ್ಮ ಡೆಲ್ಲಿಗೆ ನಮ್ಮ ಒಂಜಿ ಒತ್ತಡ ಪಾಡುನೆತ ಮೂಲಕ ಈ ಪ್ರಶ್ನೆಲು ಅವಳು ಬರ್ಪುಲೆಕ ಆವಡತ್ತಂದ್ರೆ ಅಲ್ಪ ಬತ್ತನ ನಂಡ ಖಂಡಿತವಾದ್ಲ ಅಂದಕ್ಕೆ ಪುರಸ್ಕಾರ ತಿಕ್ಕೊಂಡು ಬಂಪನಂಚಿನ ವಿಶ್ವಾಸ ಎನ್ನ. ಕರೆಕ್ಟ್. ಓಕೆ ಸರ್, ಏನಾದ್ರು ಪ್ರಶ್ನೆ ಇದೆಯಾ? ಇದೆ. ಹೇಳಿ ಸರ್, ಹೇಳಿ, ಮಾತಾಡಿ. ಹಲೋ, ಹೇಳಿ, ಮಾತಾಡಿ ಸರ್. ಸರ್, ಈರ್ ಮಲ್ಪನ ಕೆಲಸ ಕರಿನ 10 ವರ್ಷೋಡ ಆವಂತ 1 ವರ್ಷೋಡ ಈರ್ ಮಲ್ತಾರ.
ಓಕೆ ಸರ್, ನಿಮ್ಮ ಟಿವಿಯಲ್ಲಿ ಮ್ಯೂಟ್ ಮಾಡ್ಬೇಕು ಸರ್, ಇಲ್ಲ ತುಂಬಾ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಎ.ಸಿ. ಭಂಡಾರ್ ಅವರಿಗೆ ಧನ್ಯವಾದಗಳು. ಆದ್ರೆ ಒಂದು ಮಾತು ನಿಮ್ಮ ಬಾಯಿಂದ ಬಂತು, ಒತ್ತಡ ಹಾಕ್ಬೇಕು ಅನ್ನುವಂತ ಮಾತು. ಅದನ್ನು ನಾನು ಕೇಳ್ತಾ ಇದ್ದೇನೆ, ನೀವು ಆಗಲೂ ನೀವು ಹೇಳಿಲ್ಲ ಹೋರಾಟ ನಾವು ಮಾಡಲ್ಲ, ಹೋರಾಟದ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಚೌಕಟ್ಟಿರುತ್ತೆ, ಕಾನೂನಿನ ಚೌಕಟ್ಟು. ಓಕೆ, ಅದು ಒತ್ತಡ ಹಾಕ್ಬೋದಲ್ವಾ? ಹಿರಿಯ ಉನ್ನತ ದರ್ಜೆಯಲ್ಲಿ ಇರುವಂತಹ ವ್ಯಕ್ತಿಗಳಾಗಿ ಒತ್ತಡ ಹಾಕಿದ್ರೆ ಎಲ್ಲೋ ಇಂತಹ ಒಂದು ಯುವ ವ್ಯಕ್ತಿಗಳಿಗೆ ಒಂದು ಆಶಯದಾಯಕವಾಗಿರುತ್ತೆ, ಮಾರ್ಗದರ್ಶನವಾಗಿರುತ್ತೆ, ಮಾದರಿಯಾಗಿರುತ್ತೆ. ಅದೇ ಆಗಲ್ಲ ದೊಡ್ಡವರಿಂದ ಉನ್ನತ ದರ್ಜೆಯಲ್ಲಿರುವಂತ ಈ ಯುವ ವ್ಯಕ್ತಿಗಳು ಏನ್ ಮಾಡ್ತಾರೆ ಅನ್ನುವಂಥದ್ದು ಅಲ್ವಾ? ಅವರಿಗೂ ಸಹಾಯ ಹಸ್ತ ಬೇಕು ತಮ್ಮದು. ಖಂಡಿತ. ಈಗ ನಾವು ಏನಂತ ಹೇಳಿದ್ರೆ, ನಾವು ಕಳೆದ ಆಗಲೇ ನಾನು ಹೇಳಿದೆ, ಒಂದು ವರ್ಷ ಬರ್ತೇನೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಹೇಳಿ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ತಮ್ಮ ಹೆಸರು? ನಮಸ್ಕಾರ, ಗಂಗಾಧರ್ ಪೂಜಾರಿ. ಗಂಗಾಧರ್ ಪೂಜಾರಿ, ಎಸ್ ಸರ್, ಮಾತನಾಡಿ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಮ್ಮುಂಜೆಯಿಂದ. ಎಸ್ ಸರ್, ಮಾತನಾಡಿ ಸರ್, ಏನ್ ಹೇಳ್ತೀರಾ ಅನ್ನುವಂಥದ್ದು. ನತದೃಷ್ಟಿ ತುಳುವಪ್ಪೆ. ನತದೃಷ್ಟಿ ತುಳುವಪ್ಪೆ. ಎಸ್, ನತದೃಷ್ಟಿ ತುಳುವಪ್ಪೆ ಬಂದ ನಮ್ಮನೇನು ಮುದ್ದೆಂಡೆ ಒಂದು ಮಾಡ್ಕೊಡತ್ತಂದ್ರೆ ಇದೇನು ಕೊಡಿಪಾರ ಪೂಜಿ ಬೇರೆ ಒಂದು ಮಾಡ್ಕೊಡು ಸುರು. ನಮ್ಮ ಸುರು ತುಳು ಪಾತೇರಿಯರ ಕಲ್ಪೋಡು. ಪ್ರತಿ ದಿಕ್ಕಲ್ಲ ಕೇರಳದ ಹೋಪೇರು, ಬಾಂಬೆ ಹೋಪೇರು, ಪ್ರತಿ ರಾಷ್ಟ್ರ ಹೋಪೇರು. ಅಕ್ಕಳ ಭಾಷೆ ನಾಕು ಬಿಡು ಪೂಜೇರು. ಅಕ್ಕಳು ಕಡಗಣಿತವಾದ ಸುರು ಮಲಯಾಳ ಮಾತೇನಿ, ನಾವು ಮಾತೇನಿ ಇಂಗ್ಲಿಷ್ ಕನ್ನಡ. ತುಳುತ್ತ ನಂಗೆ ಅಭ್ಯಾಸನೇ ಇಜ್ಜಿ. ತುಳುವಪ್ಪೆ ಪಂಪಿನ ಮಾತ್ರ ಅಂತಂದ್ರೆ ತುಳು ಮಾತ್ರ ಎಲ್ಲಿ ಹೋಗಿದ್ರಿ ಅಂದ್ ಓಡೆ ಬಂದ. ಸರಿ, ಕರ್ನಾಟಕ ಬೋರ್ಡು ಕರ್ನಾಟಕ ನಮ್ಮ ತಪ್ಪತ್ತು. ಇತ್ತ ಕರ್ನಾಟಕ ಅಂಚೆನೆ ಒಂದು ಮಲ್ತೊಂದು ಒಂಜಿ ಬೋರ್ಡು ಕನ್ನಡ ರುಜ್ಜಿ ಕರ್ನಾಟಕ ತೂಯಾರ ಬೋಂಡ ಇಂಗ್ಲಿಷ್ ದುಪ್ಪುನಿ. ಅವಳು ಪ್ರತಿಭಟನೆ ಮಲ್ಪರು ಕನ್ನಡ ಕನ್ನಡ ಅಂಚೆ ನಮ್ಮ ತುಳು ಮಲ್ಪ ತುಳು ಬೋರ್ಡು ಮಾಡಿ ಬಂದತ್ತು. ತುಳು ಭಾಷೆ ನಮ್ಮ ಪ್ರತಿ ನೆಟ್ಟು ಸುರುನ ಮದಿಗೋಡು ಪಾತ್ರೆಗಳು ತುಳು ಪಾತ್ರೆ ನೀನು ಆಗ ಭಾಷೆ ಬರ್ತಿದ್ದಿ ನಮ್ಮ ಮಾತೇ ನಾವು ಮಾತೇಳು. ನಮ್ಮನೆ ಭಾಷೆ ಕನ್ನಡ ಆಗ ಭಾಷೆ ಬರ್ತನಲ್ಲ. ಸರಿ, ನಮ್ಮ ತುಳುನ ಅಭಿವೃದ್ಧಿ ಮಾಡ್ಕೊಂಡು ಓಳು. ಓಕೆ ಸರ್, ಸರಿ. ಆರು ಉರಿ ಮಾಡ್ತಂದ್ರೆ ಯಾವ್ಜಿ ಪ್ರತಿ ವರ್ಲ ಐಕ್ ಕೂಡೋಡು ಕೂಡ್ನ ಮಾತ್ರ ತುಳು ಭಾಷೆ ತುಳು ಅಪ್ಪಿನ ಒಂದಿಟ್ಟು ನಂಗೆ ಒಂದು ಮಲ್ಪರೆ ಅಪ್ಪಿನ ಪ್ರತಿ ವರ್ಲ ಸೇರ್ನ ಮಾತ್ರ ಒರಿ ಎರ್ದು ಮಲ್ಪರೆ ಏರಲ್ಲ ಪೂಜಿ. ಮೋದಿರ್ದು ಸರ್ಕಾರ ಒಂದು ಮಲ್ಪರೆ ಪೂಜಿ, ಕುಮಾರಸ್ವಾಮಿ ಪೂಜಿ ಮಾತ್ರ ಎಲ್ಲ ಕೈ ಕೊರ್ನ ಮಾತ್ರ ಆ ರಾಜ್ಯ ರಾಷ್ಟ್ರ ಎಡ್ಡ ಕಾರಣ ಅಪ್ಪಿನಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಪ್ರತಿ ಒಂದಕ್ಕ ಎಸ್ ಸರ್, ಥ್ಯಾಂಕ್ ಯು. ಒರಿ ಎರ್ದಿ ಏರ್ ಅಧ್ಯಕ್ಷ ಪೂಜಿ, ಕೋಟೆನಾಯರು ಅರೆಂತ ಮಲ್ಪರೆ ಸಾಧ್ಯ ಅಜ್ಜಿ, ಎ.ಸಿ. ಭಂಡಾರಿಯರು ಅರೆಂತ ಪ್ರತಿಯೊಲ್ಲ ಈಗ ಬೆಂಬಲ ಕೊರಿಯನ್ನ ಪ್ರತಿಯೊಲ್ಲ ಎಂಕ್ಲೆ ತುಳು ಭಾಷೆ ತುಳು ಅಪ್ಪೆ ತುಳುನಾಡು ಉನೇನು ನಮ್ಮ ಮನಸ್ಸಲ್ಲಿರ್ತದೆ. ನಮ್ಮ ಉನ್ಮಲ್ತನ ಮಾತ್ರವು ತುಳು ಭಾಷೆಯ ದುಂಪಾಯರ ಕಾರಣ, ತುಳು ಲಿಪಿ ಆಯರ ಕಾರಣ. ನಿಜವಾದ ಈ ನಿಧಾನ ಉಂಡು ಬಣ್ಣಾಗ ನಮ್ಮ ತುಳುನಾಡು ನಾವು ಬಾರಿ ಸಂತೋಷ ಪಡೆಯೋಡು ಒಂಜಿ ಲೆಕ್ಕೋಡು. ದಾಹೆ ಬಣ್ಣಾಗ ವಾ ಜಾತಿ ಭೇದ ಇಜ್ಜಂದೆ ತುಳುನಾಡದ ತುಳು ಭೂಮಿದ ಭಾಷೆ ಎಂದು ಪನ್ಪನಂಚಿನ ಪ್ರೀತಿನ ಪ್ರತಿಯೊರು ಇಲ್ಲ ತೋಜವೆ. ಉದಾಹರಣೆಗಾದ ಇತ್ತೆ ನಮ್ಮ ಮುಸ್ಲಿಂ ಬಾಂಧವ್ಯರ ಅದುಪ್ಪು ಅಕುಲು ಬೇತೆ ಅಕಲ್ನ ಇಲ್ಲಡು ಅಕಲ್ನ ಮಾತೃಭಾಷೆ ಪಾತ್ರರೆಯಾವು, ಕ್ರಿಶ್ಚಿಯನ್ ಅಕುಲು ಪೆರೆಯಾವು, ಅಕಲ್ನ ಮಾತೃಭಾಷೆ ಇಲ್ಲಡು ಪಾತ್ರರೆಯಾವು. ಆಂಡ ಮಾರ್ಗಗು ಜತ್ತಿ ಬೆಟ್ಟಿಗೆನೆ ಜಾಲ ಜತ್ತಿ ಬೆಟ್ಟಿಗೆನೆ ಮಾತೆರ್ಲ ಪಾತ್ರರು ನೆಂಚಿನ ಬನ್ನಾಗ ತುಳು ಭಾಷೆ ಅವು ಅಂಚಾದ ಮೂಲ ಒಂಜಿ ಆಡು ಭಾಷೆ ವ್ಯವಹಾರಿಕ ಭಾಷೆ ಅದು ತುಳು ಭಾಷೆ ಇತ್ತನೇ ಹತ್ರ ಇನಿ ಒಂಜಿ ಲೆಕ್ಕಾಚಾರ ಪ್ರಕಾರ ಸುಮಾರು 1.5 ಕೋಟಿ ಜನ ವಿಶ್ವಡು ತುಳು ಪಾತ್ರವನ್ನುಳ್ಳೇರೊಂದು ಪನ್ಪುನಾನೇ ನಂಗೆ ಬಾರಿ ಒಂಜಿ ಸಂತೋಷದ ಸಂಗತಿ. ಇತ್ತ ಯಾರು ಪನ್ಲೇಕನೆ ಇನ್ನಿ ದಾನ್ಯಾತನೊಂದು ಬನ್ನಾಗ ನಮ್ಮ ಪೆದ್ದಿ ಅಪ್ಪೆ ನಮ್ಮ ಮಾತೃ ಪಂಚದ್ರಾವಿಡ ಭಾಷೆಡು ಒಂಜಿ ಭಾಷೆ ತುಳು ಭಾಷೆ. ಆ ತುಳು ಭಾಷೆದ ಮಿತ್ತು ನಂಕ ಅಭಿಮಾನ ನಂಕ ಪುಟ್ಟೋಡು ಸುರುಟಾದ ನಮ್ಮ ಅಂಚಿನವನ್ನ ನಮ್ಮ ಮಾತೆರ್ಲ ತುಳು ಬಂಡ ನಮ್ಮ ಪ್ರೀತಿದ ಭಾಷೆ ದೈವನ ಭಾಷೆ ಮಾತಾ ಭಾಷೆಲ್ಲ ಕಲ್ಪೋಲಿ ಆಂಡ ನಮ್ಮ ಪೆದ್ದಿ ಅಪ್ಪೆನ ಭಾಷೆ ನಮ್ಮ ಐನು ಮರಪಂದೆ ಐಕ್ ಬೆಂಬಲ ಕೊರ್ಪುನಂಚಿನ ಮಾತಾ ತುಳುವೆರ್ಲ ಪ್ರಯತ್ನ ಮಲ್ತಿರೋದು ಅಂಡ ಖಂಡಿತ ಹೆಣ್ಮನೆ ಪರಿಚಯದವು ಸೇರುನೆಕ್ಕದು ಅಲ್ಲ. ಬರ್ತೇನೆ. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ಏನ ಪುದರ್ ರಾಜೇಶ್ ಬಂದ್ ಬೈಕಂಪಾಡಿ ಹಿಡಿದು. ಓಕೆ ರಾಜೇಶ್, ಪಲ್ಲ ರಾಜೇಶ್ ದಾದ ಪನ್ಪರ್ ಅವೇ ಎಂಕ್ಲ ಒಂಜಿ ಬೇಡಿಕೆ ಪಂಡ ಒಂಜಿ ತುಳು ಭಾಷೆ ಪನ್ಪುನ ಒಂಜಿ ಹೆಣ್ಮನೆ ಪರಿಚಯದಾಗ ಸೇರೋಡು ಪನ್ಪುನ ಎಂಕ್ಲ ವ್ಯಾಪಾರ ಇಂಚೆ ಕನಸಾವು. ಸರಿ, ದಾದ ಅಡ್ಡ ಬರೋದುಂಡು ಪನ್ಪರೆ ಈ ಒಂಜಿ ಹೆಣ್ಮನೆ ಪರಿಚಯದಾಗ ಸೇರೊಂದಿಜ್ಜಿ ದಾದ ಸಮಸ್ಯೆ ಆತನ್ ನಮ್ಮ ತುಳುನಾಡು ಅದು ತುಳುನಾಡು ಜನಕ್ಲೆ ದಾದ ಸಮಸ್ಯೆ ಆತನ್
ಇತ್ತೆ ಮೇನ್ ಅದ ಎಂಕಲ್ ಜವನರ್ ಬೆಂಬಲ ಕೊರಡು ಅಂತ ಪನ್ಪುನ ಎಂಕಲ್ ಜವನರ್ ಒಂಜಿ ಹೋರಾಟ ಮಾಡ್ತಾನೆ ಅಥವಾ ಒಂದು ತುಳುನಾಡದ ಒಂಜಿ ಸಮಿತಿ ರಚನೆ ಅಂಡ ಎಂಕಲ್ ಒಂಜಿ ಬಾರಿ ಉಪಕಾರ ಆಪುನ ಸಮಿತಿ ಉಂಡತೆ ತುಳುನಾಡ ಸಮಿತಿ ತುಳುನಾಡ ರಕ್ಷಣಾ ವೇದಿಕೆ ಸಮಿತಿ ಉಂಡು ತೂಲೆ ಮುರಣಿ ಬೆಳ್ತಂಗಡ್ ಒಂಜಿ ಹೋರಾಟ ಉಂಡು ಹೋರಾಟ ತುಳಗ ಎಂಕ್ಲೆಗೆ ಮನಸ್ಸು ಬಾರಿ ಬೇಜಾರಪ್ಪ ದಾಯಪನಗ ಜನನೇ ಇಜ್ಜಿ ಅಲ್ಪ ಅಪ್ಪನ ತುಳುನಾಡದಕ್ಲು ಏರ್ಲ ಇಜ್ಜೇರಿ ಒಂಜಿ ಶಾಸಕರು ಉಳ್ಳೇರಿ ಶಾಸಕರು ಬೆಳ್ತಂಗಡ ಶಾಸಕರು ಇರ್ತಾರೆ ಹರೀಶ್ ಪುಂಜಾರಿ ಇರ್ತಾರೆ ಅಂಚೆ ನಮ್ಮ ತುಳುನಾಡು ಬೇತೆ ಶಾಸಕರು ಇಜ್ಜರೆ ಮುಲ್ಪ ಅಗಲ್ನ ಪೂರ ಒಂಜಿ ಸಪೋರ್ಟ್ ಬೋರ್ಡ್ ದಾಯಪನಗ ಎಂಕಲ್ ತುಳು ಅಪ್ಪೆನ ಜೋಕುಲು ಅಂದಾತಿ ತುಳು ಭಾಷೆ ಒಂಪುರ ಒಂಜಿ ನಾಗ ಬ್ರಾಹ್ಮಣ ನಡೆ ಅಂಚಿದೊಂದು ತುಳುನಾಡು ಉದಯ ಆತಂದು ಓಕೆ ತುಲೆ ತುಳುನಾಡು ರಕ್ಷಣಾ ವೇದಿಕೆ ಉಂಡತೆ ಅಕ್ಲು ಹೆಲ್ಪ್ ಮಲ್ಪೇರ್ ಸಹಾಯ ಮಲ್ಪೇರ್ ದಾಯೆ ಅಕ್ಲೆಗ್ ಸಹಾಯ ಹಸ್ತ ಕೊರ್ಪುಜಾರ್ ದಾಯೆ ಜವಾನಿಯರ್ ಅಕ್ಲೆ ನೊಟ್ಟಿಗೆ ಸಪೋರ್ಟ್ ಮಲ್ಪುಜಾರ್ ನಿಕುಲ್ಪುರ ಅನ್ ಸರ್ ಎಂಕಲ್ ಸಾಮಾಜಿಕ ಜಾಲತಾಣ ಎಂಕಲಿಗೆ ಆತ್ಮಹತ್ಯೆ ಎಂಕಲ್ ಸಪೋರ್ಟ್ ಮಾಡ್ತಾನ ಸರ್ ಇವ್ ಬೋಂಡ ತೂಲೆ ಫೇಸ್ಬುಕ್ ಸರ್ಚ್ ಮಲ್ಪಲೆ ತೂಲೆ ಎಂಕಲ್ ಏತೊಂಜಿ ಡೈಲಿ ದಿನಕ್ಕೊಂಜಿ ತುಳುನಾಡದ ಬಗ್ಗೆ ಎಂಕಲ್ ಒಂದು ಪೋಸ್ಟ್ ಅಂಚೆ ತುಳುನಾಡ ರಕ್ಷಣೆ ಬಗ್ಗೆ ಎಂಕಲ್ ಚರ್ಚೆ ಮಾಡ್ತಾನೆ ಇಪ್ಪ ಬಟ್ ತೂನಾಗ ಬೊಕ್ಕೊಂಜಿ ದಾದ ಹೋಗ್ತಾನೆ ಸರ್ ನಿಕಲ್ ನ್ಯೂಸ್ ಚಾನಲ್ ದಕ್ಲು ಎಂಕಲಿಗೆ ಸಪೋರ್ಟ್ ಕೊರೋಡು ಸರ್ ಇತ್ತೊಂಜಿ ತುಳು ಲಿಪಿ ಅವ್ರು ತುಳು ಲಿಪಿ ಬೈದನ್ ಆಲ್ಮೋಸ್ಟ್ ಆರ್ ಬೇರೆಗ್ಲ ಗೊತ್ತಿಜಿ ತುಳು ಲಿಪಿ ಉಂಡು ಒಂದು ಹೆಚ್ಚಿನ ಅಂಶ ಅಂಚೆ ನಿಕ್ಲೊಂಜಿ ನ್ಯೂಸ್ ಚಾನಲ್ ದಕ್ಲ ಸಪೋರ್ಟ್ ಕೊಂಡು ಎಂಕ್ಲೆ ಒಂಜಿ ಬೆನ್ನೆಲು ಬುತ್ತಿಕ್ಕಿಲ್ಲ ಕಾಪುಂಡು ಎಸ್ ಸರ್ ಶೂರ್ ನಮ್ಮ ಭಾಷೆ ನಮ್ಮ ನಾಡು ಉರಿಯೋಡು ಎಸ್ ಥ್ಯಾಂಕ್ ಯು ಸರ್ ಬೇಕು ರೈಟ್ ಇನ್ನಿತ ಈ ಪರಿಸ್ಥಿತಿಗೆ ದಾದ ಕಾರಣ ಪಂಡ ಯಾನ್ ಎಸಿ ಬಂಡರ್ಲಿನ ಬಗ್ಗೆ ಪನ್ಪುಜ ಪಂಡ ಹಿರಿಯರು ಆರು ದುಂಬು ಬಾರಿ ಪರಾರ್ತರು ಕೆಲಸ ಮಂದಿನ ಇನಿಯರಿಗೆ ಆ ವಿಷಯ ಪನ್ಪುಜ ಬಟ್ ಆಂಡ ಇನ್ನಿತ ಪರಿಸ್ಥಿತಿ ಕಾರಣ ಪಂಡ ನಮ್ಮ ಲೀಡರ್ ನಕ್ಲು ಹಿಡ್ದಾದ ನಮ್ಮ ಜನಕುಲು ಕರೆಕ್ಟ್ ಆದ ಹೋರಾಟ ಮನ್ಪುಜೇರು ಒಂಜಿ ತಪ್ಪು ಹೋರಾಟ ಮಂದಿ ಬೆಟ್ಟಿಗೆ ಆಟೋಮೆಟಿಕಲಿ ನಮ್ಮ MLA ನಕು ಸಂತಲ ಆಟೋಮೆಟಿಕ್ ಸೇರಿ ದಾಪಂಡ ಅಕ್ಲೆಲ್ಲ ಒಂಜಿ ಧೈರ್ಯ ಬರ್ಪುಂಡು ಬೊಡ್ಚಿ ಎಂಗ್ಲ ಜನಕುಲು ನಮ್ಮ ಕೈ ಬಿಡಾಯರು ಎಲ್ಲ ಈ ಒಂಜೊಳ್ಳೆ ದೇಕೋಸ್ಕರ ರಾಜೀನಾಮೆ ಕೊರಡು ಬತ್ತನಲ್ಲ ಎಲ್ಲ ಜನಕುಲು ನಮ್ಮ ಪರದುಂತೇರಿ ಎಲ್ಲ ಯಾನು ರಾಜೀನಾಮೆ ಕೊರನ ಪಿರಂಜಿ ಸತ್ಯ ನನ್ನ MLA ಮನ್ಪೇರು ಪನ್ಪಿನ ಭಾವನೆ ಬರ್ಪುಂಡು ಅವು ದಾಪಂಡ ತಮಿಳ್ನಾಡು ಇವನೇ ಮಂಡ್ಯ ಸೈಡ್ ಅಂಚಿನ ಹೋರಾಟ ಉಂಟು ದಾಪಂಡ ಅವಳು ಸಂದರ್ಭ ಬತ್ತನಲ್ಲ ತನ್ನ ಪೋಸ್ಟ್ಗೆ ಸಂತ ರಾಜೀನಾಮೆ ಕೊಡ್ಪೇರಿ ಬೀದಿಗೆ ಬರ್ಪೇರಿ ಹೋರಾಟ ಮನ್ಪೇರಿ ಏರ ಒಂಜಿ ಸ್ವಾತಂತ್ರ್ಯ ಹೋರಾಟಕ್ಕೆ ದೊರೆಸ್ವಾಮಿ ಏರನೊಂದಿಗೆ ಇತ್ತಿನ ಅರೇನು ವೇದಿಕೆ ಕುಲ್ಲವೇರು ಮಕ್ಕಳು ಬೀದಿಗೆ ಹೋರಾಟ ಮನ್ಪೇರು ಇನಿ ಅಂಚಿನ ಪರಿಸ್ಥಿತಿ ಇಜ್ಜಿ ಮುಲ್ಪ ಇನ್ನಿತ ಪನ್ಪುಜಿ ಸಾಧಾರಣ ಸುಮಾರು 40 ವರ್ಷ 5 ವರ್ಷ ಇಂಚಿನ ಪರಿಸ್ಥಿತಿ ದಾದಪಂಡ ಸ್ಥಳೀಯವಾದ ನಮ್ಮ ಪಾತ್ರ ಅವೇ ಸ್ವಾಮಿ ದಾಯ ಒಟ್ಟ ಒಂದಿಜ್ಜೇರು ಪರಿಪರಚಿನ ಪ್ರಶ್ನೆ ದಾಯ ಒಟ್ಟ ಒಂದಿಜ್ಜೇರು ಏಸ್ ಬಿಟ್ ಮಾಡ್ನಕು ದಾಯ ಒಟ್ಟ ಒಂದಿಜ್ಜೇರು ಮುಲ್ಪ ಇಡನ್ ಎಜೆಂಡಾ ಉಂಡು ಮುಲ್ಪ ಒಂಜಿ ಪ್ರಾದೇಶಿಕ ನೆಲವಾಯಿದವರಿ ಪಾತ್ರನ ಅವು ನಮ್ಮ ಪನ್ಯಾಡಿ ಅರೆಡ್ದು ಸ್ಟಾರ್ಟ್ ಆತಂದು ಏರು ಮುಲ್ಪ ತುಳುನಾಡದ ಪರವಾದಿ ಏರು ಹೋರಾಟ ಮನ್ಪೇರ ಅಕ್ಲೇನು ಬೇರ್ಪಡಿಸಿನ ಕೆಲಸ ಅವನುಂಡು ಅಕ್ಲೆ ಕರೆಕ್ಟ್ ಅದು ಸಪೋರ್ಟ್ ಮಂದೋಜೇರಿ ನಿಕ್ಲನಂಚಿದ ಮೀಡಿಯಾದ ಎಂಕ್ಲೈತೇನಿ ಸ್ಟುಡಿಯೋಡು ಕುಲ್ಲಾಯರು ಈ ಬಗ್ಗೆ ಡಿಸ್ಕಷನ್ ದೀಪರ್ ಆಂಡ ಸ್ಟೇಟ್ ಚಾನಲ್ ಏತು ಸ್ವಾಮಿ ನಮ್ಮ ಡಿಸ್ಕಷನ್ ಕೊರ್ಪೇರಿ ಮುಲ್ಪ ಇಂಚಿನ ಹೋರಾಟ ಇತ್ತನಲ್ಲ ನಮ್ಮ ನಾರ್ತ್ ಸ್ಯಾಟಲೈಟ್ ನಮ್ಮ ಸ್ಯಾಟಲೈಟ್ ಚಾನಲ್ ಒವೇ ಡಿಸ್ಕಷನ್ ಬರ್ಪುಜಿ ಅಂಚೆ ತನಕ ಬೇತೆ ಕಡೆಗೆ ನಮ್ಮ ಈ ಬಗ್ಗೆ ವಿಷಯ ಗೊತ್ತಾಪುಜಿ ನಮ್ಮ ಐತೆ ನಿಕ್ಲೆನ ನಮ್ಮ ಈ ನಮ್ಮ ಕುಡ್ಲ ಚಾನಲ್ ನಮ್ಮ ಅಟ್ಲೀಸ್ಟ್ ಇಂಚ ಡಿಸ್ಕಷನ್ ಬಂದಿದ್ದ ಜನಗಳು ಯೂಟ್ಯೂಬ್ ಅವಳು ಬೇತೆ ಬೇತೆ ಲಿಂಕ್ ಮುಖಾಂತರ ತೂಪೇರಿ ಆಂಡ ಇನಿ ಸ್ಟೇಟ್ ಚಾನಲ್ ಡಿ ವಾ ಕಾರಣ ಆನಿ ನೇತೃತ್ವ ಹೋರಾಟನಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಬಂದಾದಿತ್ತನಲ್ಲ ಏರು ಮಲ್ಲ ರೀತಿದ ಸುದ್ದಿ ಮಂದಿಜೇರು ಒಂತೆ ಬರ್ತು ಆಂಡ ಏಪ ಎಂಕು ಕನ್ನಡ ಪಿಕ್ಚರ್ ನಂಜಿ ಬಹಿಷ್ಕಾರ ಮನ್ಪ ಪಂಪಿ ನಂಜಿ ಸ್ಟೇಟ್ಮೆಂಟ್ ತುಳುನಾಡ ರಕ್ಷಣಾ ವೇದಿಕೆ ದಕ್ಕಲು ಇಂಗ್ಲು ಹೋರಾಟ ಕೊರಿಯ ಅಪ್ಪಗ ಇಮಿಡಿಯೇಟ್ 2 ದಿನ ಲೈವ್ ಡಿಸ್ಕಷನ್ ಇದು ಶಾರಾ ಗೋವಿಂದನ್ ಕುಲ್ಲಾಯರು ತಾರನ್ ಕುಲ್ಲಾಯರು ಜಯಮಾಲ ಕುಲ್ಲಾಯರು ಡಿಸ್ಕಷನ್ ಬಂದು ಒಂಜಿ ಸೈಡ್ ಎನ್ನ ಫೋಟೋ ಪಾಡ್ತೀರಿ ಪಿರೊಂದು ಸೈಡ್ ಅಕ್ಲೆ ಫೋಟೋ ಪಾಡ್ತೀರಿ ಡಿಸ್ಕಷನ್ ಓದಿಲ್ಲ ಅಪ್ಪನಂಡ ಓಲು ಅಕ್ಲೆ ಕಮರ್ಷಿಯಲ್ ಅದು ಪೆಟ್ಟು ಬರ್ಪುಂಡು ಅಕ್ಲೆಗೆ ಹೊಡೆತ ಬರ್ಪುಂಡು ಅಪ್ಪಗ ಬಗ್ಗೆ ಹಾಕೊಂಡು ಆಂಡ ಮುಲ್ಪ ಪ್ರಾದೇಶಿಕ ಓದಿ ಏತ್ ಬೇರೆ ತಿನ್ನಲ್ಲ ಓ ಬೊಡ್ಚಾಂದಿನ ಫ್ಯಾಕ್ಟರೀಸ್ ಮುಲ್ಪ ಪಾಡೋದಿಲ್ಲ ಓಕೆ ಸರ್ ಕನ್ನಡ ಚಲನಚಿತ್ರದ ಬಗ್ಗೆ ತಾವು ಮಾತನಾಡಿದ್ರಿ ಯಾವ ಕನ್ನಡ ಚಲನಚಿತ್ರ ಅನ್ನುವಂಥದ್ದು ಕೇಳ್ಬೋದಾ ಎಲ್ಲ ಕನ್ನಡ ಚಿತ್ರಗಳನ್ನು ಬ್ಯಾನ್ ಮಾಡಬೇಕು ಅನ್ನುವಂತ ಆ ಸಂದರ್ಭದಲ್ಲಿ ಮಾಡಿದೆ ಯಾಕೆಂದ್ರೆ ಸರಿ ಯಾವ ಕಾರಣ ಅಂದ್ರೆ ಆ ಸಂದರ್ಭದಲ್ಲಿ ನಮ್ಮ ಇಲ್ಲಿ ಎತ್ತಿನ ಹೊಳೆ ಹೋರಾಟ ಆಗ್ತಿತ್ತು ಸರಿ ಆ ಸಂದರ್ಭದಲ್ಲಿ ಎತ್ತಿನ ಹೊಳೆ ಹೋರಾಟ ಆದಾಗ ಯಾರ ಇಲ್ಲಿ ಫಿಲ್ಮ್ ಆಕ್ಟರ್ ಲೋಕಲ್ ಇಲ್ಲಿ ಅರ್ಜುನ್ ಕಾಪಿಗಡ್ ದೇವಜ ಕಾಪಿ ಇಲ್ಲೇ ಸ್ಥಳೀಯ ಕೆಲವು ಕಲಾವಿದರು ಬಿಟ್ರೆ ಯಾವುದೇ ಸ್ಟೇಟ್ ಎತ್ತಿನ ಹೊಳೆ ಹೋರಾಟ ಸಮಯದಲ್ಲಿ ಆದ್ರೆ ಇದೇ ಎತ್ತಿನ ಹೊಳೆ ಹೋರಾಟದ ವಿರುದ್ಧವಾಗಿ ಕೋಲಾರದಲ್ಲಿ ಒಂದು ಹೋರಾಟ ಆಗ್ತದೆ ಅಲ್ಲಿ ಸಾರಾ ಗೋವಿಂದ್ ಯಶ್ ಶಿವರಾಜ್ ಕುಮಾರ್ ಅವರು ಅಲ್ಲಿ ಬೆಂಬಲ ನೀಡಿ ನಿಮ್ಗೆ ಈಗ ಅರ್ಜುನ್ ಕಾಪಿಕಾಡ್ ಅನೂಪ್ ಸಾಗರ್ ಅವರೆಲ್ಲ ಬೇಕಾಗಿರುತ್ತೆ ನಾನು ಬರ್ತೇನೆ ಎಸ್ ನೀವು ಹೇಳುವಂತದ್ದು ಕನ್ನಡ ಚಲನಚಿತ್ರಗಳನ್ನು ಬ್ಯಾನ್ ಮಾಡ್ತೀರಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅನ್ನುವಂಥದ್ದು ಕನ್ನಡ ಸ್ಟೇಟ್ ಚಾನೆಲ್ಗಳಲ್ಲಿ ಅಲ್ವಾ ಸರಿ ಕಂಪ್ಲೀಟ್ ಮಾಡ್ಲಿಕ್ಕೆ ದಯವಿಟ್ಟು ಕೊಡ್ಬೇಕು ಯಾಕಂದ್ರೆ ನಾವು ಯಾವ್ದು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ನೋಡಿ ನಾವು ಹೇಳುದು ಆ ಸೆಂಟೆನ್ಸ್ ಯಾವ ಸಂದರ್ಭದಲ್ಲಿ ಬಂತಂದ್ರೆ ಕನ್ನಡ ಚಲನಚಿತ್ರವನ್ನು ಬಹಿಷ್ಕಾರ ಮಾಡ್ತೀವಿ ಯಾಕೆ ಹೇಳಿದಂದ್ರೆ ಕನ್ನಡ ಚಲನಚಿತ್ರದ ಇದು ಮಂಡಳಿ ಅಧ್ಯಕ್ಷರು ಹೋಗಿ ಡೈರೆಕ್ಟ್ ನಮ್ಮ ಎತ್ತಿನ ಹೊಳೆ ವಿರುದ್ಧವಾಗಿ ಅಲ್ಲಿ ಬರ್ತೇನೆ ಸರ್ ನಮ್ ಜೊತೆ ಈಗ
ನೇರವಾಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಉದಯ ಧರ್ಮಸ್ಥಳ ತುಳು ಸಾಹಿತಿ. ಇವತ್ತು ಬೆಳ್ತಂಗಡಿಯಲ್ಲಿ ಹೋರಾಟ ಮಾಡಿದಂತಹ ಉದಯ ಧರ್ಮಸ್ಥಳ ನಮ್ಮ ಜೊತೆ ಇದ್ದಾರೆ. ಸರ್ ಧ್ವನಿ ಕೇಳ್ತಾ ಇದೆಯಾ? ನಮಸ್ಕಾರ, ಕೇಳ್ತಾ ಇದೆ. ನಮಸ್ತೆ ಸರ್, ಮೊದಲನೇದಾಗಿ ನಿಮ್ಗೆ ಧನ್ಯವಾದಗಳು. ನನ್ನ ಧನ್ಯವಾದ ತುಳು ತಾಯಿಯ ಪಾದಕ್ಕೆ ಅರ್ಪಿಸಿ ಮತ್ತೆ ತುಳು ಬಂಧುಗಳಿಗೆ ಅರ್ಪಿಸಿ, ನಾನು ನನ್ನ ಕರ್ತವ್ಯ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಒಂದು ತುಳು ಭೂಮಿಗೆ ಅರ್ಪಿಸಿ ಅದನ್ನು ನಾನು ಸ್ವೀಕಾರ ಮಾಡ್ತೇನೆ. ತುಳು ತಾಯಿಯ ಮುಡಿಗೇರಿಸಿ ಅದನ್ನು. ಓಕೆ, ಉದಯ ಧರ್ಮಸ್ಥಳ ಅವರೇ, ನಿಮ್ಗೆ ನಮ್ ಕಡೆಯಿಂದ ಯಾಕೆ ಧನ್ಯವಾದಗಳು ಅಂತ ಹೇಳಿದ್ರೆ, ಏನು ತುಳುನಾಡು ತುಳು ಭಾಷೆ 8ನೇ ಪರಿಚ್ಛೇದಕ್ಕೆ ಸೇರ್ಬೇಕನ್ನುವಂತ ಮಾತಾಗಿ ಉಳಿದಿದೆ. ಆದ್ರೆ ಇವತ್ತು ನೀವು ಹೋರಾಟ ಮಾಡ್ತಾ ಇದ್ದೀರಾ, ಪ್ರತಿಭಟನೆ ಮಾಡ್ತಾ ಇದ್ದೀರಾ. ನಾವು ಕೂಡ ಕಾಯ್ತಾ ಇದ್ವಿ, ಯಾಕೆ ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ಅನ್ನುವಂಥದ್ದು. ಆದ್ರೆ ಧ್ವನಿ ಎತ್ತಿದವರು ತಾವು. ಸೊ ಅದಕ್ಕೋಸ್ಕರ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಿಮ್ಗೆ. ಏನ್ ಹೇಳ್ತೀರಾ ಸರ್? ನತದೃಷ್ಟಿ ತುಳುವಪ್ಪೆ ವಾಟ್ಸಪ್ ಅಲ್ಲ, ಮಾತೃಭಾಷೆ, ನನ್ನ ತಾಯಿ ಭಾಷೆ. ಸರಿ. ಆಮೇಲೆ ಪಾಲ್ತಾಡಿ ರಾಮಕೃಷ್ಣಾಚಾರ್ಯ ಅಂತಹ ಮಹಾನ್ ಗುರುಗಳು ನನಗೆ ಸಿಕ್ಕಿರುವಂತಹ ಒಂದು ಭಾಗ್ಯ, ಮತ್ತೆ ಅವರ ಸಂದರ್ಭ ಮತ್ತು ಅವರಲ್ಲಿರುವ ತುಳು ಕಳಕಳಿ ಮತ್ತು ತುಳುವಿನಲ್ಲಿರುವಂತಹ ಸಿರಿ ಸಂಪತ್ತನ್ನು ನಾನು ನೋಡಿ, ತುಳು ಸಂಪತ್ತು ನನ್ನದು ಅನ್ನುವಂತಹ ಭಾವದಿಂದ ತುಳು ಭಾಷೆ ವಿಶ್ವ ಪ್ರಜ್ಞೆಯನ್ನು ಮೂಡಿಸುವಂತಹ ಭಾಷೆ. ಇದಕ್ಕೆ ನಮ್ಮ ಹಿರಿಯರುಗಳು ಬರೀ ಮನವಿಗಳನ್ನು ಕೊಟ್ಟು ಮಾತ್ರ ನಿಲ್ಲಿಸುವಂತದ್ದಲ್ಲ. ತುಳು ಅಕಾಡೆಮಿಗೆ ಅಧಿಕಾರ ಇದೆ. ತುಳು ಅಕಾಡೆಮಿ ಇದರ ಬಗ್ಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇತ್ತು, ಹಿಂದೆನೂ ಮಾಡಿದ್ದೇವೆ, ಮುಂದೆಯೂ ಮಾಡಬಹುದು. ಇಲ್ಲಿ ಯಾವುದೇ ರಾಜಕೀಯ ಗೊಂದಲಗಳನ್ನು ಹೊರಗಿಟ್ಟು ತುಳುವನ್ನು ಪ್ರೀತಿಸುವಂತಹ ವ್ಯಕ್ತಿತ್ವಗಳು ನಮ್ಮ ನಡುವೆ ಬರಬೇಕು. ಆಮೇಲೆ ಯುವಕರು ಇವತ್ತು ಹಾತೊರಿತಾ ಇದ್ದಾರೆ, ಯುವಕರು ಇವತ್ತು ಕಾಯ್ತಾ ಇದ್ದಾರೆ, ಯುವಕರು ಇವತ್ತು ತುಳುವಪ್ಪ ಕೀರ್ತಿಯನ್ನು ಲೋಕದಲ್ಲಿ ಹಬ್ಬಿಸಲಿಕ್ಕೆ ಸಿದ್ಧರಾಗಿದ್ದಾರೆ. ಅವರನ್ನು ಮಾರ್ಗದಪ್ಪಿಸುವ ಹಾದಿ ಆಗಬಾರ್ದು, ಅವರಿಗೆ ದಾರಿದೀಪಕರಾಗಬೇಕು. ವಿವೇಕ್ ರೈ ಅಂತವರು ಅಥವಾ ನಮ್ಮ ಎ.ಸಿ. ಭಂಡಾರಿ ಅಂತವರು ಅಥವಾ ನಮ್ಮ ಮಂಗಳೂರು ತುಳುಕೂಟದವರೆಲ್ಲ ತುಳುಗೋಸ್ಕರ ಬಹಳ ಕೆಲಸ ಮಾಡಿದ್ದಾರೆ. ಆದ್ರೆ ಈಗ ಸರಿಯಾದ ನೇತಾರಿಕೆ ಮತ್ತೆ ಇವರೆಲ್ಲ ಮಾತನಾಡಿದ್ರೆ, ಎ.ಸಿ. ಭಂಡಾರಿ ಆಗ್ಲಿ, ವಿವೇಕ್ ರೈಗಳಾಗ್ಲಿ ಅಥವಾ ನಮ್ಮ ರಾಜಕಾರಣಿಗಳಾಗ್ಲಿ ಸರಿಯಾಗಿ ಗಟ್ಟಿಯಾಗಿ ತನ್ನ ಗಟ್ಟಿ ಸ್ವರದಲ್ಲಿ ಮಾತನಾಡಿದ್ರೆ ತುಳು 8ನೇ ಪರಿಚ್ಛೇದಕ್ಕೆ ಸೇರುವಂತದ್ದು ದೊಡ್ಡ ಕೆಲಸವೇ ಅಲ್ಲ ಅನ್ನುವಂಥದ್ದು ನನ್ನ ಅನುಭವದ ಮಾತು. ಎಸ್ ಸರ್, ನಿಜವಾದ ಮಾತು ಸರ್. ಕೇಳುವಂತದ್ದು ಏನ್ ಸಮಸ್ಯೆ ಆಗಿರ್ಬೋದು, ಏನ್ ಗ್ರಹಣ ಸಮಸ್ಯೆ? ರಾಜಕೀಯ ಸ್ಥಿತ್ಯಂತರಗಳು, ರಾಜಕೀಯ ಗೋಜಲಾಟಗಳು, ರಾಜಕೀಯ ದೊಂಬರಾಟಗಳು. ಮಾತೃಭಾಷೆಯ ಮೇಲೆ ನಿಜವಾದಂತಹ ಪ್ರೇಮದ ಪ್ರದರ್ಶನ ವೇದಿಕೆಗಳಲ್ಲಿ ಮಾತ್ರ ಆಗ್ತದೆ. ಸಮ್ಮೇಳನಗಳನ್ನು ಮಾಡುವುದರಿಂದ ಸಮ್ಮೇಳನದಲ್ಲಿ ಮೂಲ ಉದ್ದೇಶ ಒಂದು ಧ್ಯೇಯ ಇರಬೇಕು, ಆ ಧ್ಯೇಯವನ್ನು ಪೂರ್ತಿ ಮಾಡಬೇಕು. ಸರಿ, ಓಕೆ. ರಾಜಕೀಯ ಬೆಂಬಿಡದೆ ಅದರ ಹಿಂದೆ ಹೋಗಿ ಆ ಫೈಲ್ಗಳಲ್ಲಿದ್ದಾವೆ, ಹೇಗಿದ್ದಾವೆ, ಅದನ್ನ ಯಾವ ರೀತಿ ಮೂವ್ ಮಾಡಬಹುದು, ಯಾವ ರೀತಿಯ ಒತ್ತಡ ತರಬಹುದು. ರಾಜಕೀಯ ವ್ಯಕ್ತಿಗಳಿಗೆ ಮಾತ್ರ ಅಲ್ಲ, ಸಾಹಿತಿಗಳು ಕೂಡ ಇದಕ್ಕೆ ಕೈ ಜೋಡಿಸಬೇಕು. ಪುಸ್ತಕ ಬರೆದು ತುಳು ಸಾಹಿತ್ಯದ ವಿಚಾರದಲ್ಲಿ, ತುಳು ಸಂಸ್ಕೃತಿಯ ವಿಚಾರದಲ್ಲಿ, ತುಳುವಿನ ದೈವಾರಾಧನೆಯ ವಿಚಾರದಲ್ಲಿ ಎಲ್ಲ ಕೆಲಸ ಮಾಡುವವರು ಒಟ್ಟಾಗಿ ತುಳು ಭಾಷೆಯನ್ನು ಉಳಿಸುವಂತದ್ದು, ತುಳು ಸಂಸ್ಕೃತಿಯನ್ನು ಉಳಿಸುವಂತದ್ದನ್ನು ಮಾಡಬೇಕು. ಇದಕ್ಕೆ ಎದೆಗಾರಿಕೆ ಬೇಕು, ಗಟ್ಟಿತನ ಬೇಕು. ಇದರಲ್ಲಿ ಪುಸುವಾಯಿಸುವಂತದ್ದಲ್ಲ, ಇದು ನಾವು ಬೇಡುವುದಲ್ಲ. ತುಳು ಇದನ್ನು ನಟ್ಟು ಒಂದು ತುಳು ಭಾಷೆ ನೆಂಟ್ರೆ ತುಳು ಭಾಷೆಗೆ ಹಕ್ಕು ಕೊರಲೆ ಬಂದ ನಟ್ಟು ನಕಲತ್ತಮ್ಮ ತುಳು ತಕಲೆ ತಂಕ ತಕಲೆ. ತುಳು ಒಂದು ಭಾವನಾತ್ಮಕವಾದ ದಾಯಪಾತ್ರದಿಂದಲೂ ಬಂಡ ಎಮೋಷನಲ್ ಇದ್ದಂಡ, ಭಾವನೆಲ್ ಇದ್ದಂಡ ಎಂಗ್ಳಿಗೆ ಕಮಿಟ್ಮೆಂಟ್ ಇಪ್ಪುಜಿ, ಎಂಗ್ಳು ಪ್ರೊಫೆಷನಲ್ ಆದಿಪ್ಪೋಡು, ಎಂಗ್ಳು ಕಮಿಟೆಡ್ ಆದಿಪ್ಪೋಡು. ಐತೊಟ್ಟಿಗೂ ನಮ್ಮ ಬರೀ ಭಾವನೆಯನ್ನು ಬಿಡುದು ಬರೀ ಪೊಲಿಟಿಕ್ಸ್ ಮಲ್ತೊಂದು ನಮ್ಮ ಜೀವನ ಸಾಧಿಸಾದು ಸೈತ್ತು ಪೋಣದಾಲ ಪ್ರಯೋಜನ ಇಜ್ಜಮ್ಮ. ಮಲ್ತಿನ ಗಾನಲ್ಲ ಒರಿಯೋಡು ತುಳುನಾಡಿಗೆ ತುಳು ಕೀರ್ತಿ ತುಳು ಅಪ್ಪನ 8ನೇ ಪರಿಚ್ಛೇದಕ್ಕೆ ಸೇರಂಡ ಏತು ಮಾತ ತಿಕ್ಕೊಂಡೊಂದು ಬಂಡಾರ್ಲೆಡನೆ ಏನ್ ಕಲ್ತದಿನ ಆರೆ ಎಲ್ಲ ಪುಗಲಿಗೆ 8ನೇ ಪರಿಚ್ಛೇದದ ಒಂಜಿ ಕಾರ್ಯ ಮಲ್ಪಲೇ ಪಣದು ಆಶೀರ್ವಾದ ಮಲ್ತಿನಂಚಿನ ಮಾನವರಮನೆ ಮುಟ್ಟಡ್ಕೊಳ್ಳುದೇರಿ. ಅದಂತೂ ಒಂದು ಸಂತೋಷ ಒಂದುಂಡು. ಜೊತೆ ಸಣ್ಣೆಲ್ಲ ಒಳ್ಳೇರಿ ಯೋಗಿ ಸಣ್ಣ ನಂಚಿನ ಹುಡುಗಿಯರ ನಕಲು ಬರಲ್ಲ ಕೊಂದು ಅವು ಬೇಕರೀತಿದ ಒಂಜಿ ಪ್ರತಿಭಟನೆ ಶುರು ಅಂಡ ತುಳುವರೆಗೆ ಅಪಕೀರ್ತಿ ಬರ್ಪುನ ಬಣದು ಇಂಥ ಬೆನ್ನಿ ಬೆಳೊಂದು ಪುನಪಾಠ ಮಲ್ತೊಂದು ನಿಜವಾದ ತುಳು ಜೂವಲೆಗೆ ಒಂದು ರೀತಿಯ ಒತ್ತಡಲು ಬೋರೊಂದುಲ್ಲ ಅಥವಾ ಬಾಯಿ ಮುಚ್ಚಾವನ ಕೆಲಸ ಒಂದುಂಡು. ಕೆಲಸ ಇಜ್ಜಿ ಅದನ್ನ ಒಂಜಿ ಸ್ಲೋಗನ್ ಪತ್ತೊಂದು ಅದನ್ನ ಒಂಜಿ ವೇದಿಕೆ ಮಲ್ತೊಂದು ಬೇರೆ ರೀತಿಯ ಕೆಲಸ ಮಲ್ಪರೆ ಬಂದು ಅದರ ಮಿದ್ದ ಅಪವಾದಲ್ಲ ಬರೊಂದು ನಿಂಚಿನ ಅಪವಾದಲ್ಲ ಬಿಡುದು ಅಪ್ಪೆಗೋಸ್ಕರ ತುಳು ಭಾಷೆಗೋಸ್ಕರ ತುಳು ಸಂಸ್ಕೃತಿಗೋಸ್ಕರ
ನಿಜವಾದ ಪುಣೆ ಪಾಟಿಗೆ ಮಲ್ಪುನ ಜವಾಬ್ದಾರಿ ಮಲ್ಲಕ್ಕಳಿಗೆಲ್ಲ ಉಂಟು. ಆ ಮಲ್ಲಕ್ಕಳು ಫಾರ್ ಎಕ್ಸಾಂಪಲ್ ಇದ್ದ ವಿವೇಕ ಉದಯ್ ಸರ್ ಬಂದೆ దాదాపు అనుకున్నాగా ಒಂಜಿ ಕಳ ಕಳಿದೆ ಪನಗ ಇನಿ ಎಸಿ ಬಂಡಾರ್ ಉಳ್ಳೇರು ಅಂಚನೆ ಬಿಎ ವಿವೇಕರಾಯ್ ಉಳ್ಳೇರು ಇಂಚಿನ ಮಲಮಲ್ಲ ಉನ್ನತ ದರ್ಜದ ಮಲಮಲ್ಲ ವ್ಯಕ್ತಿನ ಉಳ್ಳೇರು ಮೊಕ್ಕಲ ಕಾಲಡೆ ಗಟ್ಟಡ ಆಯ್ಜಿಡ ನಾನು ಏ ಪಾಪುಣ ಪಡ್ಪಣ ಅಂಚಿನ ಒಂಜಿ ಗೊಂದಲ ವಾ ಭಾಷೆ ವಾ ರಾಜ್ಯದ ಅದೇ ಎಂಗ್ಲಿಗೆ ಮರ್ಯಾದೆ ಬೋಡಿಗೆ ರಾಜ್ಯನೇ ಇಜ್ಜಂದಿ ಭಾಷೆಲು ಪೂರ ಲಿಪಿಲೇ ಇಜ್ಜಂದಿನ ಭಾಷೆಲು ಪೂರ ಶಾಸಕರೇ ಇಜ್ಜಂದಿನ ಭಾಷೆಲು ಪೂರ ಹನುಮನ ಪರಿಷತ್ಗೆ ಸೇರ್ದ ಕೊಂಕಣಿ ಭಾಷೆಗೆ ವಾ ರಾಜ್ಯ ಇತ್ತು ಕೊಂಕಣಿ ಭಾಷೆಗೆ ವಾಲಿಪಿ ಉಂಡು ಸಿಂಧಿಗೆ ವಾಲಿಪಿ ಉಂಡು ಸಂಸ್ಕೃತಕ್ಕೆ ವಾಲಿಪಿ ಉಂಡು ಸಂಸ್ಕೃತ ಭಾಷೆ ವಾ ರಾಜ್ಯದ ಭಾಷೆ ಅದಕ್ಕೆ ವಾ ಶಾಸಕರನ್ನ ಅನುಮತಿ ಬೋರ್ಡು ವಾ ವಿಧಾನ ಮಂಡಲದ ಅನುಮತಿ ಬೋರ್ಡು ಅಂಚಿತ್ ಕರಣ್ ಸಿಂಗರ್ ಡೋಗ್ರಿ ಭಾಷೆನ ಮಾಡ್ತಾರೆ ಅದಕ್ಕೆ ವಾ ರಾಜ್ಯ ಓಟ್ ಬ್ಯಾಂಕ್ ಆವಡು ಎಂಕಲ್ನ ತುಳುನಾಡಿಗೆ ಓಟ್ ಪಾಡ್ರ ತುಳುವರಿ ಪೋಲ್ ಪಿರ ಉಂಟೋಡು ಅಗಲನ್ನ ಎದುರಿಸಾವಡು ಎಂದು ರಾಜಕೀಯ ಶಕ್ತಿ ಬುಳೆವಡು. ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಉದಯ ಧರ್ಮಸ್ಥಳ ಅವರು ತುಳು ಸಾಹಿತಿಗಳು ಇವತ್ತು ಬೆಳ್ತಂಗಡಿಯಲ್ಲಿ ಹೋರಾಟ ಮಾಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. 8ನೇ ಪರಿಚ್ಛೇದಕ್ಕೆ ಸೇರಿಸುವಂತಹ ಕೆಲಸ ಆಗಬೇಕು. ನಮ್ಮ ಶಾಸಕರು, ನಮ್ಮ MLAಗಳು, ನಮ್ಮ ಸಂಸದರು ಇದರ ಬಗ್ಗೆ ಹೆಸರು ತೆಗಿಬೇಕು, ಇದರ ಬಗ್ಗೆ ಚಕಾರ ಎತ್ತಬೇಕು ಅನ್ನುವಂಥದ್ದು. ಎಸ್ ಯೋಗೀಶ್ ಜಪ್ಪು ಅವರು ಒಂದು ಮಾತುಗಳು ಅಂದ್ರೆ ಸರ್ ಹೇಳಿದ್ರು, ಒಂದು ಮಾತು ಹೇಳ್ತಾರೆ, ಹೋರಾಟ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಧ್ವನಿ ಎತ್ತಬಹುದಲ್ವಾ, ಒತ್ತಡ ಇರ್ಬೋದಲ್ಲ, ಯಾಕೆ ಆಗ್ತಾ ಇಲ್ಲ? ಅದೇ ಇಲ್ಲಿ ಸಮಸ್ಯೆ ಅಂದ್ರೆ ಇವತ್ತು ಈ ಪರಿಸ್ಥಿತಿ ಬಿಫೋರ್ ದಟ್ ಯೋಗೀಶ್ ಅವರೇ ಒಂದು ಮಾತು ಹೇಳ್ಬೇಕು. ತುಳು ಅಂತ ಹೇಳುವಾಗ ತುಳು ಭಾಷೆ ಕೂಡ ಬರುತ್ತೆ, ತುಳು ಲ್ಯಾಂಗ್ವೇಜ್, ತುಳು ಎಲ್ಲ ಏನು ಪಠ್ಯಕ್ರಮಗಳಿಂದ ಎಲ್ಲ ಕೂಡ ಬರುತ್ತೆ ಅಲ್ವಾ? ನಾನು ಕೇಳುವಂತ ಪ್ರಶ್ನೆ, ಒಂದು ಮಾತು ಹೇಳಿದ್ರಿ ಕನ್ನಡ ಚಲನಚಿತ್ರಗಳ ಬಗ್ಗೆ. ಸ್ಟೇಟ್ ಚಾನಲ್ ಅಲ್ಲಿ ಒಂದು ಡಿಬೇಟ್ ಮಾಡಿದ್ರು, ಕನ್ನಡ ಚಲನಚಿತ್ರಗಳನ್ನು ತಾವು ತಡೆ ಹಿಡಿದದಕ್ಕಾಗಿ ಅನ್ನುವಂಥದ್ದು ಅಲ್ವಾ? ಒಂದು ಮಾತು ನಾನು ಕಂಪ್ಲೀಟ್ ಮಾಡೋದು, ಒಂದು ಮಾತು ಹೇಳ್ತೀನಿ. ಅರ್ಜುನ್ ಕಾಪಿಕಲ್ ಅವರ ಹೆಸರು ಬಂತು, ಅನೂಪ್ ಸಾಗರ್ ಅವರ ಹೆಸರು ಬಂತು. ನಾನೊಂದು ಮಾತು ಹೇಳ್ತೀನಿ, ಒಂದು ಮಾತು ಯೋಗೀಶ್ ಶೆಪ್ಪು ಅವರೇ, ನಿಮ್ ಜೊತೆ ಈ ಮಾತು ಕೇಳಲೇಬೇಕಾಗುತ್ತೆ. ಮೊನ್ನೆ ತಾನೇ ಒಂದು ಚಿತ್ರ ರಿಲೀಸ್ ಆಗಿರುತ್ತೆ, ತಮಿಳ್ ಮೂವಿ, ಗೊತ್ತಿರ್ಬೋದು ಯಾರ್ದು ಮೂವಿ? ರಜನಿಕಾಂತ್ ಅವ್ರದ್ದು 2.0 ಅನ್ನುವಂತ ಮೂವಿ ಅಲ್ವಾ? ಥಿಯೇಟರ್ ಸಿಕ್ಕಿದೆ ನಮ್ಮ ತುಳುನಾಡಿನಲ್ಲಿ, ಹೌದು ಅಲ್ವಾ? ಮೊನ್ನೆ ತಾನೇ ನಮ್ಮ ತುಳು ಇಂಡಸ್ಟ್ರಿಯ ತುಳು ಫಿಲ್ಮ್ ರಿಲೀಸ್ ಆಗಿದೆ, ತುಳು ಇಂಡಸ್ಟ್ರಿಯ ಬಿಗ್ ಬಜೆಟ್ ಮೂವಿ ಯಾವುದು? ಓಮಿಲ್. ಥಿಯೇಟರ್ ಸಿಕ್ಕಿದಾ? ಇಲ್ಲ, ಸಿಗ್ಲಿಲ್ಲ. ಯಾಕೆ ಸಿಗ್ಲಿಲ್ಲ? ಯಾಕಂದ್ರೆ ಇಲ್ಲಿ ನಮ್ಮ ಥಿಯೇಟರ್ ಮಾಲಕರು ಸ್ವಲ್ಪ ಕೊಡ್ಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ಇವನ್ ಪ್ರಭಾ ಥಿಯೇಟರ್ಸ್ ಕೊಡುದಿಲ್ಲ. ಓಕೆ, ಯಾಕಾಗಿಲ್ಲ? ಏನು ಹೋರಾಟ ಆಗಿಲ್ಲ? ಓಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನುವಂಥದ್ದು ಅಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕನ್ನಡ ಚಲನಚಿತ್ರಗಳು ಬಂದ್ರೆ ಹೋರಾಟ ಮಾಡ್ತಾರೆ. ತುಳು ಇವತ್ತು ನಾವು ಇದು ಬೌಂಡ್ರಿ ಔಟ್ಸೈಡ್ ಹೋಗ್ತಾ ಇಲ್ಲ, ನಿಜವಾದ ಮಾತುಗಳು ಅಲ್ವಾ? ತುಳು ಅಂತ ಹೇಳುವಾಗ ತುಳು ಚಲನಚಿತ್ರಗಳು ಕೂಡ ಬರುತ್ತೆ, ದೊಡ್ಡ ಮಟ್ಟದಲ್ಲಿ ನಾವು ಗುರುತಿಸಿಕೊಳ್ಬೇಕಾದ್ರೆ ತುಳು ಚಲನಚಿತ್ರರಂಗಗಳು ಕೂಡ ಬರುತ್ತೆ. ಯಾಕೆ ಅನ್ಯಾಯ ಆಗ್ತಾ ಇದೆ? ತುಳು ರಕ್ಷಣಾ ವೇದಿಕೆ ಯಾಕೆ ಸುಮ್ಮನೆ ಅಲ್ವಾ? ಅದೇ ನಾವು ಹೇಳುದು, ರೈಟ್. ತುಳು ಇವತ್ತು ನತದೃಷ್ಟಿ ಅಂತ ನೀವೇ ಒಂದು ಟೈಟಲ್ ನತದೃಷ್ಟಿ ನೋಡಿ. ನಾವು ಆ ದಿನ ನಾವು ಎತ್ತಿನ ಒಳ್ಳೆ ವಿಷಯದಲ್ಲಿ ನಾವು ಅವರು ಬೆಂಬಲ ಕೊಟ್ಟ ಸಂದರ್ಭ ಹೋರಾಟ ಮಾಡಿದಾಗ ರೀಸೆಂಟ್ ಆಗಿ ನಾನು ಕೇಳ್ಕೊಂಡೆ, ಯಾಕೆ ಆ ಟೈಮ್ ಅಲ್ಲಿ ನಾವು ಹೋರಾಟ ಮಾಡಿದ್ರಿಂದಾಗಿ ಇಮ್ಮಿಡಿಯೇಟ್ ಅದರ ಬಗ್ಗೆ ಡಿಸ್ಕಸ್. ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಅಲ್ಲ, ನಿಮ್ಮಂತ ಸಂಘಟನೆಗಳ ಇಚ್ಛಾಶಕ್ತಿ ಕೊರತೆ ಇದೆ. ಯಾಕೆ ಹೇಳ್ತಿದ್ರಿ? ಅಲ್ಲ, ಇಲ್ಲಿ ಹೊಡೆಯುವಂತ ಕೆಲಸ ಆಗ್ತಾ ಉಂಟು ಈಗ ಉದಯ ಧರ್ಮಸ್ಥಳ. ಅಲ್ಲಿ ಕರ್ನಾಟಕದಲ್ಲಿ ಯಶ್ ಬಂದಿದ್ರು, ಉಪೇಂದ್ರ ಬಂದಿದ್ರು, ಶಿವರಾಜ್ ಕುಮಾರ್ ಬಂದಿದ್ರು ಅನ್ನೋ ಮಾತನ್ನ ಹೇಳಿದ್ರಿ. ಅವರ ಕನ್ನಡ ಚಿತ್ರಗಳಿಗೆ ಅನ್ಯಾಯ ಆದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಬರ್ತಾರೆ, ಆದ್ರೆ ಇಲ್ಲಿ ಯಾಕೆ ಬರಬೇಕು? ಬಂದಿದ್ದೀರಾ? ತುಳು ಚಲನಚಿತ್ರರಂಗಕ್ಕೆ ಅನ್ಯಾಯ ಆದಾಗ ತಾವು ಬಂದಿದ್ದೀರಾ? ಉಮೇಶ್ ಚಿತ್ರಕ್ಕೆ ಥಿಯೇಟರ್ ಸಿಗ್ಲಿಲ್ಲ, ತಾವು ಹೋರಾಟ ಮಾಡಿದ್ರೆ ಹೇಳುದಕ್ಕೆ ಕೇಳಿ ಹೇಳಿ. ಯಾಕೆ ನಮ್ಮನ್ನು ಡೆಬೇಟ್ಗೆ ಕದ್ದ ಮೇಲೆ ನೀವು ನಮ್ಮ ಮಾತು ಸ್ವಲ್ಪ ನೋಡಿ. ಇವತ್ತು ನಾವು ಆ ದಿನ ಯಾವಕ್ಕೋಸ್ಕರ ಹೋರಾಟ ಮಾಡಿದ್ದೇವೆ ಅಂತ ಹೇಳಿ ಕಂಪ್ಲೀಟ್ ಮಾಡುವ ಮೊದಲೇ ನೀವು ಡಿಸ್ಕಷನ್ ನೋಡಿ. ಆ ದಿನ ನಾವು ಹೇಳಿದ ಒಂದೇ ವರ್ಡ್ ನೋಡಿ, ಶಿವರಾಜ್ ಕುಮಾರ್ ಅವರು ಕೂಡ ನಮ್ಮ ಇಲ್ಲಿಯ ಹಲವಾರು ಸಂದರ್ಭದಲ್ಲಿ ಅವರ ಪಿಕ್ಚರ್ಗಳು 100 days ಓಡಿದೆ. ದೂಷಣೆ ಮಾಡ್ತಾ ಇಲ್ಲ, ನಾವುಗಳು ದೂಷಣೆ ಮಾಡ್ತಾ ಇಲ್ಲ ಅವರನ್ನ, ಅಲ್ಲಿರುವಂತಹ ಒಗ್ಗಟ್ಟು ಇಲ್ಲ ಅಷ್ಟೇ.
ಬಂಗಾರದ ನಾವು ಕೂಡ ಕನ್ನಡ ನಾಡಲ್ಲಿರುವವರು, ನಾವು ಕೂಡ ಕನ್ನಡ ನಾಡಲ್ಲಿರುವವರು ಅಲ್ವಾ? ನಮ್ಗೆ ಯಾವುದೇ ದ್ವೇಷ ಇಲ್ಲ. ನೀವು ಹೇಳ್ತಿದ್ರಿ ಈಗ ಇಲ್ಲ ನೋಡಿ, ಇಲ್ಲ, ನಾವು ಹೇಳ್ತಾ ಇರುವಂತದ್ದು ಬಂಗಾರದ ಮನುಷ್ಯ ಕೂಡ ಇಲ್ಲಿ ಅಷ್ಟು ಯಶ್ ಪಿಕ್ಚರ್ ಕೂಡ ಬಂದಿದೆ. ನಾವು ಹೇಳುದು ನಾವು ಕೇವಲ ಅವರು ನಾಯಕರಾಗಿದ್ರು, ಹೀರೋಗಳಾಗಿದ್ದಾರೆ, ಕೇವಲ ಅಲ್ಲಿಯ ಜನರು ಪಿಕ್ಚರ್ ನೋಡಿ ಅಲ್ಲ, ನಮ್ಮವರು ಕೂಡ ನಿಜವಾಗ್ಲೂ ಹೌದು. ಇದು ಇವತ್ತು ಎತ್ತಿನ ಒಳ್ಳೆ ಮ್ಯಾಟರ್, ನಮ್ಮ ರಾಜ್ಯದ ಒಳಗಿನ ಮ್ಯಾಟರ್. ಸರಿ, ಆಗ ಒಂದು ಸೈಡ್ಗೆ ನೀವು ಹೋಗ್ಬಾರ್ದಿತ್ತು ಅಂತ ಹೇಳುದು. ಕಾವೇರಿ ವಿಷಯದಲ್ಲಿ ಹೋರಾಟ ಮಾಡಿ, ನಮ್ಗೆ ಬೇಸರ ಇಲ್ಲ. ಮಲದ ವಿಷಯದಲ್ಲಿ ನೀವು ಫಿಲ್ಮ್ ತಂಡ ಹೋಗಿ ನೀವು ಬೇಸರ ಇಲ್ಲ. ಬಟ್ ನಮ್ಮ ರಾಜ್ಯವನ್ನು ಒಳಗಿರುವಾಗ ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ಬೆಳ್ತಂಗಡಿಯಿಂದ ಕರೆ ಮಾಡ್ತಾ ಇದ್ದೀರಾ? ಇಡಿಯಾಜಿ ಅಂತ ಹೇಳಿ. ನಾವು ನಿನ್ನೆ ಧರಣಿಯನ್ನು ಮಾಡಿದೆವು. ಪ್ರದೇಶಕ್ಕೆ ಸೇರ್ಬೇಕು ಅಂತ ಹೇಳಿ ತುಳುನಾಡು ಒಕ್ಕೂಟದಿಂದ ಬೆಳ್ತಂಗ ತಾಲೂಕಿಂದ ಮಾತಾಡ್ತಾ ಇದ್ದೀವಿ. ನಮ್ಮ ತುಳು ಅವರಿಗೆ ಎಷ್ಟು ಅನ್ಯಾಯ ಮಾಡ್ತಾರಂತ ಹೇಳಿದ್ರೆ, ನಿನ್ನೆ ನಾವು ಧರಣಿಯನ್ನು ಮಾಡಿದ್ದೇವೆ. ಒಂದೇ ಒಂದು ಸರ್ಕಾರ ಅಧಿಕಾರಿಗಳು ನಮ್ಮ ಹತ್ರ ಬಂದು ಏನ್ ಮಾಡ್ತಾ ಇದ್ದೀರಿ, ಏನ್ ನಿಮ್ಗೆ ಬೇಕು ಅಂತ ಹೇಳಿ ಅಂತ ಕೇಳಲಿಕ್ಕೆ ಬಂದಿಲ್ಲ. ಎಸಿ ಬಂಡಾರ್ ಇವರು ಬಂದಿದ್ರಂತೆ, ನಮ್ಮ ವಸಂತ ಬಂಗೇರ್ ಅವರು. ಯಾರು ಸರ್? ವಸಂತ ಬಂಗೇರ್ ಅವರು ಬಂದಿದ್ರ, ಮಾಜಿ ಶಾಸಕರು. ಅವರು ಬಂದ್ರು, ಅವರಿಗೆ ನಾವು ಹೇಳದೆ ಅವರು ಬಂದು ಅವರು ನಮಗೆ ಇದು ಮಾಡಿ ಹೋಗಿದ್ದಾರೆ ಹೊರತು ಬೇರೆ ಯಾವುದೇ ಸರ್ಕಾರಿ ಅಧಿಕಾರಿಗಳು ಬಂದು ನೀವ್ ಏನ್ ಮಾಡ್ತಾ ಇದ್ರಿ, ನಮ್ಮಿಂದ ಏನ್ ಬೇಕು ಆಗ್ಬೇಕು ಅಂತ ಹೇಳುವಂತದ್ದು ಯಾವುದೇ ಇದು ಮಾಡ್ಲಿಲ್ಲ. ಅದಲ್ಲದೆ ನಾವು ಮನವಿಯನ್ನು ಕೊಡ್ಲಿಕ್ಕೆ ಮುಖ್ಯಮಂತ್ರಿಗೆ ಮತ್ತೆ ಪ್ರಧಾನಿಗೆ ಮತ್ತೆ ಕೇರಳದ ಮುಖ್ಯಮಂತ್ರಿಗೆ ಮನವಿಯನ್ನು ಕೊಡಬೇಕು ತಹಶೀಲ್ದಾರ್ ಮುಖಾಂತರ ಅಂತ ಹೇಳುವಂತದ್ದು ನಮ್ಮ ಆಸೆ ಇತ್ತು. ಆನಂತರ ನಾವು ತಾಲೂಕು ಆಫೀಸಿಗೆ ಹೋದೆವು. ಆದ್ರೂ ನಮ್ಗೆ ಅಲ್ಲಿ 5 ನಿಮಿಷ ಕಾಯಿಸಿದ್ದಾರೆ. ಅದೇ ಒಂದು ರಾಜಕೀಯದ್ದು ಯಾವುದೇ ಒಂದು ರಾಜಕೀಯ ಪಕ್ಷ ಇದ್ರೆ ಅವರ ಕಾಲ ಬಿಡೋದಕ್ಕೆ ಬರ್ತಾರೆ. ಆದ್ರೆ ತುಳಿನವ್ರದ್ದು ಅಷ್ಟು ನೆಗ್ಲೆಕ್ಟ್ ಅನ್ನು ಮಾಡ್ತಾ ಇದ್ದಾರೆ. ಹಲೋ, ಎಸ್ ಸರ್, ಮಾತಾಡಿ ಸರ್. ಅಷ್ಟು ನೆಗ್ಲೆಕ್ಟ್ ಅನ್ನು ಮಾಡ್ತಾ ಇದ್ದೇವೆ. ಆಗಿರುವಾಗ ನಮಗೆ ಗೊತ್ತಾಗತ್ತೆ ತುಳುವಿಗೆ ಎಷ್ಟು ಅವರು ನಮಗೆ ಸ್ಥಾನಮಾನ ಕೊಡ್ತಾ ಇದ್ದಾರೆ, ಎಷ್ಟು ನಮಗೆ ಗೌರವ ಕೊಡ್ತಾ ಇದ್ದಾರೆ ಅಂತ ಹೇಳುವಂತದ್ದು ನಮಗೆ ಇಲ್ಲಿ ಗೊತ್ತಾಗುತ್ತೆ. 8ನೇ ಪರಿಚಯಕ್ಕೆ ಇವತ್ತು ಸೇರಿಸಬೇಕು ಅಂತ ಹೇಳುವಂತದ್ದು ನಾವು ಧರಣಿಯನ್ನು ತೆಗೆಯುವಾಗ, ನಾವು ಪ್ಯಾಂಪ್ಲೆಟ್ ಎಲ್ಲ ಪ್ರಿಂಟ್ ಮಾಡಿದಾಗ ಅವತ್ತೇ 2ನೇ ದಿವಸ ರಾಜಕೀಯ ಕುತಂತ್ರ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲ ನಾವು ವಿಧಾನಸೌಧದಲ್ಲಿ ಅದ್ರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತೀವಿ, ಪ್ರಶ್ನಾಪತ್ರಿಕೆ ಕೇಳ್ತೀವಿ ಅಂತ ಹೇಳುವಂತದ್ದು ಪೇಪರ್ ಅಲ್ಲಿ ಬರ್ತಾ ಇದೆ. ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಿಜವಾಗ್ಲೂ ಕೂಡ ಧನ್ಯವಾದಗಳು ನಿಮ್ಗೆ. ನಮ್ಮ ತುಳು ಭಾಷೆ ಉಳಿಬೇಕು ಅಂತ ಹೇಳಿ ಹೋರಾಟ ಪ್ರತಿಭಟನೆ ಮಾಡ್ತಾ ಇದ್ರೆ ಧನ್ಯವಾದಗಳು. ಕಾರ್ಯಕ್ರಮದ ಸಮಯದ ಅಭಾವ ತುಂಬಾ ಇದೆ, ಸೊ ಅದಕ್ಕೋಸ್ಕರ ಕಾರ್ಯಕ್ರಮವನ್ನು ನಾವು ಕೊನೆ ಮಾಡ್ಬೇಕಲ್ಲ. ಅದಕ್ಕಿಂತ ಮೊದಲೇ ಕೇಳುವಂತದ್ದು, ಎಸಿ ಭಂಡಾರಿ ಅವರು ಉನ್ನತ ದರ್ಜೆಯಲ್ಲಿವರು ಗಣ್ಯ ವ್ಯಕ್ತಿಗಳು, ಗೌರವ ಇದೆ ಸರ್ ನಮ್ಗೆ ನಿಮ್ಮ ಬಗ್ಗೆ. ಆದ್ರೆ ನಾನು ಕೇಳುವಂತದ್ದು, ಈ ರೀತಿ ಆಗ್ತಾ ಇದೆ, ತುಳು ಭಾಷೆಗೆ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದ್ ಕಡೆ. ಅದೇ ರೀತಿ ಯೋಗಿ ಶೆಟ್ಟಿ ಜಪರ್ ನಾವು ಸಿನಿಮಾಗಳ ಬಗ್ಗೆ ನಾವು ಕೂಡ ಮಾತನಾಡಿದ್ವಿ. ಅಂದ್ರೆ ಸಿನಿಮಾ ಅಂತ ಹೇಳುವಾಗ ಒಂದು ಮಾಧ್ಯಮ, ತುಳು ಭಾಷೆ ಆ ಮಾಧ್ಯಮ ಮೂಲಕ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡುತ್ತೆ. ಅದೇ ರೀತಿ ಗಂಡು ಕಲೆ, ನಮ್ಮ ಯಕ್ಷಗಾನ ವಿಶ್ವದಾದ್ಯಂತ ಪ್ರಸಿದ್ಧ ಪಡೆದಂತಹ ಒಂದು ಗಂಡು ಕಲೆ, ಒಂದು ಜಾನಪದ ಕಲೆ. ಈ ಯಕ್ಷಗಾನದಲ್ಲಿ ತಾವು ತುಳುವನ್ನು ಉಳಿಸಿ ಬೆಳೆಸಬೇಕು ಅನ್ನುವಂತಹ ಒಂದು ದೊಡ್ಡ ಉದ್ದೇಶ ಹೊಂದಿದ್ದೀರಾ. ಏನ್ ಕತೆ ಅನ್ನುವಂಥದ್ದು? ಇದು ಕಳೆದ ಸಲದಿಂದ ನಾವು ಏನ್ ಮಾಡಿದೆ ಅಂತೇಳಿ, ತುಳು ಭಾಷೆ ಬೆಳವಣಿಗೆಯ ದೃಷ್ಟಿಯಲ್ಲಿ ನಮ್ಮ ತುಳು ನಾಟಕಗಳು ಹಾಗೂ ತುಳು ಯಕ್ಷಗಾನಗಳು, ತುಳು ಸಿನಿಮಾಗಳು ಬಹಳಷ್ಟು ಬೇರೆ ಬೇರೆ, ಅದು ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತುಳುವಿಗೆ ಒಂದು ಸ್ಥಾನಮಾನವನ್ನು ಅದು ಒದಗಿಸಿಕೊಟ್ಟಿದೆ. ಆ ದೃಷ್ಟಿಯಲ್ಲಿ ನಾವು ಏನು ಮಾಡಿದೆವು ಅಂತ ಹೇಳಿದರೆ, ಕಳೆದ ಸಲ ನಮ್ಮ ತುಳು ನಾಟಕಗಳನ್ನು, ಒಂದು ಹಿಂದಿನವರ ನಾಟಕಗಳನ್ನು ಒಂದು ಪ್ರದರ್ಶನ ಮಾಡುವಂಥ, ಮೊದಲನದ್ದು ಯಾವ ರೀತಿ ಇತ್ತು ಎಂಬ ತೋರಿಸಬೇಕು ಈಗಿನ ಪೀಳಿಗೆಗೆ ಅಂತ ಹೇಳುವಂಥ ಒಂದು ಇದರಲ್ಲಿ ನಾವು ಒಂದು ವಾರದ ಒಂದು ಸಪ್ತಾಹವನ್ನು ಒಂದು ನಗರದ ಪುರಭವನದಲ್ಲಿ ಮಾಡಿದೆವು. ಅದು ಬಹಳಷ್ಟು ಒಂದು ನಮಗೆ ಪ್ರೋತ್ಸಾಹ ಸಿಕ್ಕಿತು. ಜನ ಬಹಳಷ್ಟು ಮೊದಲು ಹೇಳ್ತಾ ಇದ್ರು, ಇಲ್ಲ ತುಳುನಾಡ ಜನ ಸೇರು ಜನ ಅಂತ ಹೇಳಿದ್ರು. ಆದ್ರೆ ನನಗೆ ಆಶ್ಚರ್ಯ ಆಯ್ತು, ಫುಲ್ ಪ್ರತಿದಿನಲ ಜನ ಫುಲ್ ಬರ್ಪುನಾತು ಮುಂಟ ಎಂಕ್ಲೆ ಸಂತೋಷ ಅಂಡೆ ಅಂಚಾದ ಯಾನು ಈ ಸತಿ ದಾದ ಮಲ್ತ ಬಣ್ಣದ ಎಂಕುಲು ತುಳು ಯಕ್ಷಗಾನಲ ದಯಬನ್ನಾಗ ತುಳು ಅವಿದ್ಯಾವಂತರು ಪೂರ ಇನ್ನು ಪುರಾಣ ಕಥೆಗಳು ರಾಮನ ಆವಡು ಕೃಷ್ಣನ ಆವಡು ಇಂಚಿನ ಪೂರ ಪುರಾಣ ಕಥೆಗಳು ಕಲ್ತದಂದಾಂಡ ಅವು ಪೂರ ನಮ್ಮ ತುಳು ಯಕ್ಷಗಾನ ಆಟೋಡು ಅಂಚಾದ ಐಕ್ಲ ಒಂಜಿ ಪ್ರೋತ್ಸಾಹ ಕೊರಡು ಬನ್ಪುನ ದೃಷ್ಟಿಡ್ ಈ ಸತಿ ಎನ್ಮ ದಿನತ್ತ ತುಳು ನಾಟಕನು ತುಳು ಆಟೋನು ನಮ್ಮ ಮಲ್ತ ಐಕ್ಲ ಭಾರಿ ಎಂಕಲು ನಿರೀಕ್ಷೆ ಮಲ್ಪಂದನಾಥ ಪ್ರೋತ್ಸಾಹ
ಪಾತಿಕಂಡು ಆನಿ ನಮ್ಮ ಕಟೀಲದ ಹಸಿರಣ್ಣರು ಸಮಾರಂಭ ಬತ್ತಿತ್ತೇರು ಆನಿ ಯಾನ ಒಂಜಿ ಎರಡು ಒಂಜಿ ಮನವಿ ಮಲ್ತೆ ಎಂಚ ಬಂಡ ಇನಿ ಆಜಿ ಮೇಳ ಕನ್ನಡಾದ್ಯಂತ ಮೂಲು ನಮ್ಮ ತುಳುನಾಡು ಮಾತ್ರ ಮಾತಾತಿಕಡ್ಲ ಪರಕೆದಾವಡು ಬೆತವೇತ ರೀತಿಡ್ ತುಳು ಯಕ್ಷಗಾನ ಆಟ ಅವೊಂದುಂಡು ಐಟು ಒಂಜಿ ಆಂಡಲ ಆಜಿ ಮೇಳೋಡು ಒಂಜಿ ಮೇಳ ಆಂಡಲ ತುಳು ಭಾಷೆದ ಒಂಜಿ ಗೊಬ್ಬು ನಂಚಿನ ದೈವನ ತುಳು ಕಲಾವಿದರು ಮಸ್ತ್ ಇತ್ತಿನ ದಾತ್ರ ಒಂಜಿ ಮೇಳೋಡು ಒಂಜಿ ತುಳು ಆಟೋಲೇನು ಮಲ್ಪುನಂಚಿನ ಒಂಜಿ ವ್ಯವಸ್ಥೆ ಮಲ್ಪೋಡು ಪನ್ಪುನಂಚಿನ ವಿನಂತಿ ಆಡಲ ಮಲ್ತೊಂದೆ ಒಂಜಿ ವೇಳೆ ಅವು ಕಷ್ಟಾಪುಣ ಅಂಡ ಬರ್ಪೆ ಒಂಜಿ ಮೇಳನೆ ಒಂಜಿ ಪೊಸತ್ತು ಮಲ್ಪುಣ ಏಳನೇ ಮೇಳ ಮಲ್ಪುನೆ ಮೂಲಕ ಐಕ್ ತುಳು ಐಟ್ ತುಳು ಕಲಾವಿದರೇನೆ ನಿಕುಲು ಒಟ್ಟು ಮಲ್ತದು ಆ ಒಂಜಿ ತುಳು ತಗನೆ ಕಾರ್ಯಕ್ರಮ ಮಲ್ಪುನಂಚಿನ ಒಂಜಿ ದೈವನ ಬೋಡಿತನಾಥ ತುಳು ಕಲಾವಿದರು ಉಳ್ಳೆ ಅಂಚಾದು ಆ ಒಂಜಿ ಅವಕಾಶ ಕೊರೋಡು ಪಂಡದು ಮನವಿ ಮಲ್ತದೇನು ದಯಪನ್ನಾಗ ಯಾನ್ ಸಮಾರೋಪಡು ಐದು ಬೊಕ್ಕ ಪಾತೆರ್ನಿ ಆರು ಸುರು ಪಾತೆರ್ದು ಪೋದಿತ್ತೇರು ಅಂತೂ ಆ ಮಟ್ಟಡು ನನಲಾತ ಪ್ರಯತ್ನ ಮಲ್ಪಡು ಪನ್ಪನಂಚಿನ ಎಂಕ ಅಭಿಪ್ರಾಯ ಉಂಡು. ಓಕೆ, ಬಾರಿ ಪುರ್ಲದ ಒಂಜಿ ಪಾತೆರ ಅಭಿಲಾಷೆ. ಇನ್ನು ಮುಂದೆ ಏನು ಯಕ್ಷಗಾನವನ್ನು ಕನ್ನಡದಲ್ಲಿ ನೀವು ನೋಡ್ತಾ ಇದ್ರಿ, ಇನ್ನು ಮುಂದೆ ತುಳುವಲ್ಲೂ ಕೂಡ ಯಕ್ಷಗಾನ ನೋಡಬಹುದು. ಎಸ್, ಇದು ತುಳು ಭಾಷೆ ಅಂತ ಹೇಳಿದ್ಮೇಲೆ ತುಳು ಭಾಷೆ ಉಳಿವಿಗೋಸ್ಕರ ಹೋರಾಡುವಂತಹ ಕೆಲಸ ಅಂತ ಹೇಳಿದ್ರೆ ಇದು ಕೇವಲ ಭಾಷಣಗಳು, ಕೆಲವು ವೇದಿಕೆಗಳು, ಹೋರಾಟಗಳು, ಪ್ರತಿಭಟನೆಗಳು ಇದನ್ನೆಲ್ಲ ಬಿಟ್ಟಾಕಿ ಈ ರೀತಿ ಮಾಧ್ಯಮಗಳನ್ನು ಎಲ್ಲಿ ನಾವು ಉಳಿಸ್ತೇವೆ ನೋಡಿ, ಅಲ್ಲಿ ಮಾತ್ರ ತುಳು ಭಾಷೆ ಆಗಿರ್ಬೋದು ಅಥವಾ ಯಾವುದೇ ಭಾಷೆ ಆಗಿರ್ಬೋದು ಉಳಿಲಿಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್, ಯೋಗೀಶ್ ಶೆಟ್ಟಿ ಜಪುರ, ಏನ್ ನಮ್ ದೊಡ್ಡ ಪ್ರಶ್ನೆ ಅದೇ, ಯಾಕೆ ಅವರಿಗೆ ಥಿಯೇಟರ್ ಸಿಗ್ಲಿಲ್ಲ, ಏನ್ ಸಮಸ್ಯೆ ಆಗಿತ್ತು? ಈ ಬಗ್ಗೆ ಇದು ತುಳು ಫಿಲ್ಮ್ ಚಿತ್ರರಂಗಕ್ಕೆ ಸಮಸ್ಯೆ ಆದಾಗ ಮಾತಾಡಿದಂದ್ರೆ ತುಳುನಾಡು ರಕ್ಷಣಾ ವೇದಿಕೆ ಮಾತ್ರ. ಪ್ರತಿಯೊಂದು ಸಂದರ್ಭದಲ್ಲಿ ಸಹ ನಾವು ಪ್ಲಾಟಿನಂ ಥಿಯೇಟರ್ ಎದುರುಗಡೆ ಕೂಡ ನಾವು ಹೋರಾಟ ಮಾಡಿದ್ದೇವೆ. ಮದಿಪು ಪಿಕ್ಚರ್ ನ ವಿಷಯದಲ್ಲಿ, ಕುಡ್ಲಾ ಪಿಕ್ಚರ್ ನವರಿಗೆ ಸಮಸ್ಯೆ ಆದ ಕೂಡಲ ನಾವು ಹೋರಾಟವನ್ನು ಮಾಡಿದ್ದೇವೆ. ಬರ್ತೇನೆ. ನಮ್ಮ ಜೊತೆ ನೇರವಾಗಿ ದೂರವಾಣಿ ಸಂಪರ್ಕದಲ್ಲಿ ಮೂಡಬಿದ್ರೆ ಶಾಸಕರಾಗಿರುವಂತಹ ಉಮಾನಾಥ್ ಕೋಟ್ಯನ್ ಅವರಿದ್ದಾರೆ. ಮಾಜಿ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ಉಮಾನಾಥ್ ಕೋಟ್ಯನ್ ಅವರು. ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ ಸರ್. ಬೆಳಗಾವಿ ಡುಪ್ಪುಳು ಹೀರು ಅತೆ ಓಕೆ ಸರ್. ದಾದಾ ಮನ್ಪರಂದ್ 8ನೇ ಪರಿಚ್ಛೇದಕ್ಕೆ ತುಳು ಭಾಷೆ ಸೇರ್ಪಡೆಗೆ ನಮ್ಮ ಕರಾವಳಿಯ ಶಾಸಕರು ಶ್ರಮಿಸ್ತಾ ಇದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಹಕ್ಕೊತ್ತಾಯ ಮಂಡನೆ ಮಾಡ್ಲಿಕ್ಕಿದ್ದಾರೆ ಅನ್ನುವಂತಹ ಮಾತುಗಳು. ದಾದಾ ಮನ್ಪರ್ ಸುರೂಟಾದ ನಮ್ಮ ತುಳು ಭಾಷೆ ಎನ್ಮನೆ ಪರಿಚಯದು ಸೇರೋಡುಂದಾಂಡ ಅಕಾಡೆಮಿಗೆ ಬತ್ತಿನ ಅಧ್ಯಕ್ಷರ್ನಕುಲು ರಾಜ್ಯಕ್ಕೆ ಬಿಡ್ದು ಕೆಲಸ ಮಲ್ಪೋಡು. ರಾಜ್ಯಕ್ಕೆ ಮಲ್ತಿರಡ ಯಾನ್ ಆ ಪಾರ್ಟಿದೆ ಈ ಪಾರ್ಟಿದೆ ಎಂದು ಮಲ್ತಂಡ ವಾಕ್ಕೊತ್ತಾಯ ಬೋಲಾಪುಜಿ ಬೋಲ ನಡಪುಜಿ ಇನಿ ಎಂಕುಲು ಮಾತೆಲ್ಲ ಸೇರ್ದು ಮಲ್ತೊಂದುಲ್ಲ. 7 ಜನ ಶಾಸಕರ ಹಕ್ಕೊತ್ತಾಯ ಮಲ್ತೊಂದುಲ್ಲ ಎಂಕುಲು ಪಕ್ಕ ಉಡುಪಿ ದಾಖಲೆಲ್ಲ ದಸ್ಕತ್ಗೆ ತೊಂದ ಸುರುಕಾದ ಅವೇ ತುಳು ಅಕಾಡೆಮಿದ ಅಧ್ಯಕ್ಷರ್ನಕುಲು ಏರ್ ಆಪೇರ್ತುಲೆ ದಯಕಂಡ ಎಂಕ ಬಾರಿ ದುಃಖ ಉಂಡು. ಯಾನ್ಲ ಒಂಜಿ ವರ್ಷ ಮೂಜಿ ತಿಂಗಳು ಕೆಲಸ ಮಲ್ತಿನಂಡಲ್ಲ ಬಹುಶಃ ಬಾರಿ ಬೇಲೆ ಮಲ್ದೆ ಶ್ರಮದಿದ್ ತುಳು ಅಕಾಡೆಮಿಗೆ ಏನಾಲ್ತು ಬತ್ತಿ ಬಗ್ಗೆ ಲೆಪ್ಪು ನಂಚಿನ ಒಂದ್ ಎಲ್ಲಿ ತಾಳ್ಮೆ ಇತ್ತದ ಅಧ್ಯಕ್ಷರಾಡು ದುಮುದ ಅಧ್ಯಕ್ಷರಾಡು ಇಜ್ಜಿರ್ ದಯಕಂಡ ಯಾನ್ ಬೇತೆ ಪಾರ್ಟಿದೆ ಎಂದು ಯಾನ್ ಅವು ಲಿಪ್ಪುನಾಗ ಪಾರ್ಟಿ ಮಲ್ತಿದ್ದಿ ರಾಜ್ಯಕ್ಕೆ ಮಲ್ತಿದ್ದಿ ಇತ್ತಿನಕ್ಲೇನ್ ಪೂರನ್ನಲ್ಲೇ ಇದೆ ನಿಕ್ಲೆ ಗೊತ್ತಿಪ್ಪು. ಪ್ರಥಮವಾದ ತುಳು ಅಧ್ಯಕ್ಷ ಆದ ತುಳು ಅಕಾಡೆಮಿದ ಅಧ್ಯಕ್ಷ ಆದ ಬರ್ಪುನೇ ರಾಜ್ಯಕ್ಕೆ ಬಿದ್ದು ಬತ್ತೆಂದಂಡ ಮಾತ್ರ ಒಂದು ಆಯರ ಸಾಧ್ಯ ಒಂಜಿ ರಡ್ನೆ ಹೆಂಚಿನ ಮಲ್ಪಡ ಇನ್ ಮಲ್ತೊಂದಿಲ್ಲ ಮುಲನ ಕಂಬ್ಲಾಡ್ ಸಮೇತ ಮೂಡುಬಿದ್ರದ ಕೋಟಿ ಜನ ಕಂಬ್ಲಾಡ್ ಸಮೇತ ತುಳು ಲಿಪಿಟ್ಟೆ ಕಂಬಳ 14ನೇ ವರ್ಷದ ಬರೆಪುನ ಮುಖಾಂತರ ಪ್ರತಿ ಒಂಜಿ ಜಾಗದಿಂದ ಇನ್ಯಾನು ಶಾಸಕ ಅಂಡಲ್ಲ ಶಾಲೆ ಬೊಕ್ಕ ಸರಕಾರಿ ಕಚೇರಿ ಬುಂಡ ಬಾಕಿ ದಿಕ್ಕಡು ತುಳುಟೆ ಭಾಷಣ ಮಲ್ತೊಂದು ತುಳು ಭಾಷೆದ ಬುಲೆತಿಲ್ಗೆ ಏತ್ ಸಾಧ್ಯ ಉಂಡ ಅದು ಬೇನೊಂದುಲ್ಲ. ಇನಿ ಎಂಕುಲು ಬೆಳಗಾವಿ ಅಧಿವೇಶನ ಉಳ್ಳ ನೇನು ಹಕ್ಕೊತ್ತಾಯ ಮಂಡನೆ ಮಲ್ತದ್ದು ಮಾತ ಉಡುಪಿದ ದಕ್ಷಿಣ ಕನ್ನಡ ಜಿಲ್ಲೆದ ಎಂಕುಲು 7 ಬೊಕ್ಕ 5 ಶಾಸಕರನಕುಲು 16 ಜನ ಸೇರಿಸಿ ಅತ್ತ ಬಗ್ಗೆ ವಿಶೇಷವಾದ ಪ್ರಯತ್ನ ಮಲ್ತೊಂದುಲ್ಲ. ಓಕೆ ಸರ್, ಬೂಜಿ ದಿನ ಒಂದ್ ಬತ್ತು ನನ್ನ ಏಪ ಹಕ್ಕೊತ್ತಾಯದ ವಿಷಯ ಪಿದೆ ಬರ್ಪುಣ ಮನ್ಪನಂಚಿನ ಒಂಜಿ ಕಾತರ ನಮ್ಮ ದಿನ 7 ಉಂಡು ನನ್ನ ಹಲೋ ನನ್ನ 7 ದಿನ ಉಂಡು ಅಧಿವೇಶನ ಬಹುಶಃ ಎಲ್ಲ ವಿನಿಯಂಕ್ಲೆಗೆ ಅವಕಾಶ ದಿಕ್ಕು ಅಪ್ಪಗ ಈ ವಿಷಯ ಪ್ರಸ್ತಾಪ ಮಲ್ಪರ್ ಅನ್ನೊಂದು ಎಂಕುಲು ಆಲ್ರೆಡಿ ಮಾತಾಡಲ್ಲ ಯಾನಂದತ್ತು ಮಾತಾಡಲ್ಲ ಇನ್ನು ಎಂಕುಲು ಸೈನಿಗೆ ಮತ್ತೆ MLA ಬಹುಶಃ ಎಲ್ಲ ಇರ್ಲೇವು. ಓಕೆ ಸರ್, ಬೊಕ್ಕ ರಾಜಕೀಯ ಇಚ್ಛಾಶಕ್ತಿದ ಕೊರತೆ ಉಂಡು, ರಾಜಕೀಯದ ದೊಂಬರಾಟ ಒಂದುಂಡು, ನಾವು ಮಾತ್ರ ಸತ್ಯ ಸುರುಟ ಐನೆ ಬನ್ನಿ ಡೈರೆಕ್ಟ್ ಬನ್ನಿ ಐನೆ ರಾಜಕೀಯನೇ ಮಲ್ತದ್ದು ತುಳು ಅಕಾಡೆಮಿ ಅಥವಾ ತುಳು ಭಾಷೆ ಅಂದ್ರೆ ಮೈಕೋಡು ಪಕ್ಕಡ ಎನ್ಮನೆ ಪರಿಚಯದ ಪ್ರಯೋಜನಜಿ ರಾಜ್ಯಕ್ಕೆ ಇದೇ ಕೆಲಸ ಮಲ್ತ ಎರಡು ನಮ್ಮ ಮಾತೆಲ್ಲ ತುಳುವೇರು ಬನ್ಪುನ ಭಾವನೆ ಬತ್ತಂಡ ಮಾತ್ರ ಏಪ ಬರ್ಪುನ ಹಾನಿ ಸಾಧ್ಯ ಒಂದು ಆಯ್ರೆ
ಓಕೆ ಉಮನತ್ ಕೋಟೆ ಅಂದ್ರೆ ಲಾಸ್ಟ್ ಕೊಂಚ ಪನ್ಪನಾಗ ಇರ್ನಮಿತ್ತು ಬಾರಿ ಹೋಪ್ ಉಂಡು ನಮ್ಮ ತುಳುನಾಡದ ಜನಕ್ಲೆಗ್ ಮಾಜಿ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರಾತಾರ ತುಳುಕು ಬೋರ್ಡ್ ಮಸ್ತ್ ಕೊಡುಗೆ ಕೊಡ್ತಾರ ನಾಟಕ ಮಲ್ದಾರ ಇರ ಆಕ್ಟರ್ ಬೇತೆ ಶಾಸಕರಿಗೆ ಕಂಪೇರ್ ಮಾಡ್ತಾನ ಈರೊಂಚೂರು ಅಕ್ಲೇರ್ದು ಡಿಫ್ರೆಂಟ್ ಆದ ಉಂತನ ಜನ ಈರೇರ್ದು ಈ ಸಲ ಬೈದರ್ ಪನ್ನಗ ತುಳುನಾಡದಕ್ಲೆ ಬಾರಿ ಹೋಪ್ ಉಂಡು ಈ ಸಲ 8ನೇ ಪರಿಚಯದಾಗ ಸೇರುಂಡು ಪನ್ಪನಂಚಿನ ಈ ಒಂಜಿ ಆಸೆನ ಆಕಾಂಕ್ಷೆ ನಿಜ ಮನ್ಪುಲೆ ಕನಸುನು ಕನಸದೇ ಮನ್ಪೊಡ್ಚಿ ಪಂದಕೇನೊಂದಿಲ್ಲ ಖಂಡಿತ ಇರ್ನ ನಿಖಲ್ನ ನಿರೀಕ್ಷೆ ಉಮನಾಥ್ ಕೋಟೆ ಅನ್ನ ಮಿತ್ತು ನಿಖಲು ದೀನ ನಿರೀಕ್ಷೆನ ಗುರು ಗುಂಜಿದಾತು ದೋಷ ಬರಂದಿಲಕ ಹೊರ್ತೋನ್ವೆ ಪ್ರಾಮಾಣಿಕ ಪ್ರಯತ್ನ ಮಲ್ಪೆ ನಿಷ್ಕಳಂಕವಾದ ಪಕ್ಷ ಭೇದ ಮರತದ ಯಾನ್ ಎನ್ನ ತುಳುನಾಡಿಗೆ ಎನ್ನ ಸೇವೆಯನ್ನು ಕೊರಪೆ ಈ ದೀನ ಪ್ರೀತಿಗೆ ನಿಖಲ್ನ ವಿಶ್ವಾಸಕ್ಕೆ ಅನ್ನ ಋಣಿ. ಓಕೆ ಸರ್, ಥ್ಯಾಂಕ್ ಯು ಧನ್ಯವಾದ. ಎಸ್ ಸರ್, ಥ್ಯಾಂಕ್ ಯು. ಎಸ್, ಇದು ಮಾಜಿ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವ ಅದೇ ರೀತಿ ಈಗ ಮೂಡಬಿದ್ರೆ ಶಾಸಕರಾಗಿರುವಂತಹ ಉಮನಾಥ್ ಕೋಟೆನವರ ಮಾತುಗಳು. ಎಸ್, ಅಧಿವೇಶನ ನಡೀತಾ ಇದೆ ಬೆಳಗಾವಿಯಲ್ಲಿ, ಆದ್ರೂ ಕೂಡ ಯಾಕೆ 8ನೇ ಪರಿಚ್ಛೇದದ ಬಗ್ಗೆ ತುಳು ಭಾಷೆಯನ್ನು ಸೇರಿಸಲಿಕ್ಕೋಸ್ಕರ ಮಾಡ್ತಾ ಇರುವಂತಹ ವಿಷಯ ಹೊರಗೆ ಬರ್ತಾ ಇಲ್ಲ ಅನ್ನುವಂಥದ್ದು ದೊಡ್ಡ ವಿಪರ್ಯಾಸದ ಸಂಗತಿ. ಅದೇ ರೀತಿ ಇಬ್ರು ಗಣ್ಯ ವ್ಯಕ್ತಿಗಳಿದ್ದಾರೆ. ಕೊನೆಯದಾಗಿ ಸರ್ ಯೋಗೇಶ್ ಶೆಟ್ಟಿ ಜಪ್ಪು ಅವರು ಏನ್ ಹೇಳ್ತೀರಾ ಅನ್ನುವಂಥದ್ದು. ಕೊನೆಯದಾಗಿ ಈ ಒಂದು ಭಾಷೆ ಎಲ್ಲೋ ಒಂದ್ ಕಡೆ ನತದೃಷ್ಟಿ ಅನ್ನುವಂತಹ ಟೈಟಲ್ ನಾವು ಕೊಟ್ಟಿದ್ವಿ, ಎಲ್ಲೋ ಒಂದ್ ಕಡೆ ಆಗ್ತಾ ಇದೆ ಅನ್ನುವಂತಹ ಮಾತುಗಳು, ಒಂದು ಕಡೆ ಬೇಸರದ ಸಂಗತಿ ಎಲ್ಲವೂ ಇದೆ, ಇದ್ದು ಕೂಡ ಏನಿಲ್ಲ ಅನ್ನುವಂಥದ್ದು. 10 ವರ್ಷಗಳ ಹಿಂದೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ದೊಡ್ಡ ಮಟ್ಟದಲ್ಲಿ ವಿಶ್ವ ತುಳು ಸಮ್ಮೇಳನ ಮಾಡಿದ್ರು, ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಆದ್ರೂ ಕೂಡ ಯಾಕೆ 10 ವರ್ಷಗಳ ಮೇಲೆ ದಶಕಗಳು ಕಳೆದ್ರು ಕೂಡ ತುಳು ಭಾಷೆ ಇದ್ದ ಪರಿಸ್ಥಿತಿಯಲ್ಲೇ ಇದೆ. ದೊಡ್ಡ ಮಟ್ಟದಲ್ಲಿ ಅರಬ್ ರಾಷ್ಟ್ರಗಳಲ್ಲಿ ಉತ್ಸವ ಆಗುತ್ತೆ, ಏನಾಗ್ತಾ ಇದೆ ಇದ್ದ ಪರಿಸ್ಥಿತಿ ಅಲ್ಲ. ಯಾವಾಗ ಧರ್ಮಸ್ಥಳದಲ್ಲಿ ವಿಶ್ವ ತುಳು ಸಮ್ಮೇಳನ ಆಯ್ತಾ ಆ ಬಳಿಕ ಪ್ರತಿಯೊಬ್ಬರಲ್ಲಿ ಕೂಡ ನಾವು ತುಳು ಅಂತ ತಿಳ್ಕೊಂಡು ಹೆಮ್ಮೆಯಿಂದ ಮಾತಾಡ್ತಾರೆ. ನೀವು ಹೇಗೆ ಹೇಳ್ತಿದ್ದೀರಿ? ಇವತ್ತು ನಾವು ಒಂದು ಫೇಸ್ಬುಕ್ ಆನ್ ಮಾಡುವ, ಒಂದು ವಾಟ್ಸ್ಆಪ್ ಆನ್ ಮಾಡಿದ್ರೆ ತುಳು ಬಗ್ಗೆ ಒಂದು ಆಂಟಿ ಮಾತಾಡಿದ್ರೆ ಇವತ್ತು ಮಾತಾಡ್ತಾರೆ, ಕೊರಗಜ್ಜನ ಬಗ್ಗೆ ಮಾತಾಡ್ತಾರೆ, ಒಂದು ಕೋಟಿ ಚೆನ್ನರ ವಿಷಯದ ಮಾತಾಡಿದ್ರೆ ಇಮಿಡಿಯೇಟ್ ಜನರು ಉದ್ರೇಕವಾಗಿ ಮಾತಾಡ್ತಾರೆ, ಪರವಾಗಿ ನಿಲ್ತಾರೆ ತುಳುವಿನ ಬಗ್ಗೆ. ಇವತ್ತು ತುಳುವಲ್ಲಿ ಮಾತಾಡೋದು ಹೆಮ್ಮೆ ಪಡ್ತಾರೆ. ಒಂದು ಸಂದರ್ಭದಲ್ಲಿ ಹಿಂದಿ ಇಂಗ್ಲಿಷ್ ಹೆಮ್ಮೆ ಪಡ್ತಿದ್ರು, ಇವತ್ತು ಪ್ರತ್ಯೇಕಪಡಿಸ್ಕೊಂಡು ನಾನು ತುಳುವ. ಕೆಲವರು ತನ್ನ ಹೆಸರೊಟ್ಟಿಗೆ ತುಳು ಅಂತ ಸೇರಿಸ್ಕೊಂಡಿದ್ದಾರೆ. ಇವತ್ತು ಹಲವಾರು ತುಳು ಸಂಘಟನೆ ಹುಟ್ಟುಕೊಂಡಿದೆ. ಯಾಕೆ? ತುಳು ಬಗ್ಗೆ ಅಭಿಮಾನ ಹುಟ್ಟಿದೆ. ಅದರಿಂದಾಗಿ ಇವತ್ತು ಪ್ರೋಸೆಸ್ ಆಗ್ತಾ ಉಂಟು. ತುಳು ಮೊದಲಿಗೆ ಒಂದು 10 ವರ್ಷ ಹಿಂದೆ ಯೋಚನೆ ಮಾಡಿದೆ, ಇವತ್ತು 10 ವರ್ಷ ಬಳಿಕ ಯೋಚನೆ ಮಾಡಿದೆ. ಇವತ್ತು ಪ್ರೋಸೆಸ್ ಜಾಸ್ತಿ ಆಗಿದೆ. ಆದ್ರೆ ಒಂದು ಉಮನಾಥ್ ಕೋಟೆಯನ್ರವರು ನಾನು ಅಭಿನಂದಿಸ್ತಾರೆ, ಅವರು ಮಾತು ಹೇಳಿದ್ರು. ಇಲ್ಲಿ ಇವತ್ತು ಸಮಸ್ಯೆ ಆಗಿದೆ ಅಂದ್ರೆ, ಇವತ್ತು ನಾವು ಈ ಒಂದು ತುಳುವಲ್ಲಿ ಸಮ್ಮೇಳನದಲ್ಲಿ ಬರ್ತಾರೆ, ಭಾಷಣ ಮಾಡ್ತಾರೆ, ಆನಂತರ ಪುನಃ ಒಂದು ಅದು ಬೇರೆ ಕಡೆಯಲ್ಲಿ ಬಂದು ಅಲ್ಲಿ ಬೇರೆ ವಿಷಯದಲ್ಲಿ ಮಾತಾಡ್ತಾರೆ. ತನ್ನ ಒಂದು ಕೆಲವರ ಮುಖಕ್ಕೆ ತಕ್ಕವಾಗಿ ಮಾತಾಡುವ ಪರಿಸ್ಥಿತಿಯಿಂದಾಗಿ ಇವತ್ತು ತುಳುಗೆ ಇಂಥ ಪರಿಸ್ಥಿತಿ ಬಂದಿದೆ. ಯಾವಾಗಲೂ ಕೂಡ ನಾವು ತುಳುಗೋಸ್ಕರ ಅಂದ್ರೆ ಜೀವ ಕೊಡ್ಲಿಕ್ಕೆ ಯಾವಾಗ ರೆಡಿ ಆಗ್ತೇವ, ಯಾವಾಗ ಬೀದಿಯಲ್ಲಿ ಕೂಡ ಹೋರಾಟ ಮಾಡ್ಲಿಕ್ಕೆ ರೆಡಿ ಇದ್ದೇವ ಅಂತ ಹೇಳ್ಕೊಂಡಾದಾಗ ಮಾತ್ರ ತುಳುವಿಗೆ ನ್ಯಾಯ ಸಿಗ್ತದೆ. ಆವಾಗ ತನಕ ನಾವು ಬ್ಯಾಲೆನ್ಸ್ ಪೊಲಿಟಿಕ್ಸ್ ಮಾಡಿದ್ರೆ ತುಳುವಿಗೆ ನ್ಯಾಯ ಸಿಗುದಿಲ್ಲ. ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು. ಎ.ಸಿ. ಭಂಡಾರಿ ಅವರು ಕೊನೆಯದಾಗಿ ಏನ್ ಹೇಳ್ತೀರಾ ಅಂತ ಹೇಳಿ ಸರ್. ಇನ್ನಿ ಬಾರಿ ಒಂದು ಸಂತೋಷ ಅಂದಾನೆ ಬಂದಾಗ ಇನ್ನಿ ನಮ್ಮ ಕಡೀರ ತುಳು ನಮ್ಮ ಕುಡ್ಲ ಇನ್ನೊಂಜಿ ಬಾರಿ ಪೊರ್ಲುದ ಒಂಜಿ ಕಾರ್ಯಕ್ರಮವನ್ನು ದೀಪನ ಮುಕ್ತಾತರ ಇರುವ ನಮ್ಮ ಎನ್ಮನೆ ಪರಿಚಯದ ಒಂಜಿ ದಾಯೆ ಸೇರುಜಿ ಎಂದು ಪನ್ಪನೇನು ಒಂಜಿ ನಿಕ್ಕಲು ಈ ರೀತಿ ಚರ್ಚೆ ಮಲ್ಪನ ಮೂಲಕ ಬಾರಿ ಸಂತೋಷ ಅಂಡ್ ದಾಯಿ ಬಂದಾಗ ನಮ್ಮ ಉಮನಾಥ್ ಕೋಟ್ಯಾನ್ ಪನ್ಲೆಕನೆ ರಾಜಕೀಯವಾದ ನಮ್ಮ ಓಯಿನು ಮಲ್ತಂಡಲ ಈ ರಾಜಕೀಯ ಬೇತೆ ರಾಜಕೀಯ ಉಪ್ಪೆರೆಯಾವು ಆಂಡ ಈ ಅಕಾಡೆಮಿಡ್ ನಮ್ಮ ರಾಜಕೀಯ ಮಲ್ಪೆರೆ ಬಲ್ಲಿ ರಾಜಕೀಯ ಇಜ್ಜಂದೇನೆ ಆರೋಪಣಗಳ ರಾಜಕೀಯ ಇಜ್ಜ ಅಂದ್ರೆ ನಮ್ಮ ಇತ್ತೆಲ್ಲ ರಾಜಕೀಯ ಇಜ್ಜೆಂದ ಕೆಲಸ ಮಲ್ತನ್ನ ಮಾತ್ರ ಐನು ನಮ್ಮ ರಾಜಕೀಯೇತರವಾದ ಮಾತೆರೆಲ್ಲ ಒಟ್ಟು ಮಲ್ಪೆರೆ ಸಾಧ್ಯತೆ ಉಂಟು. ಅಂಚೆ ರಾಜಕೀಯ ಉಂಡು ದಾಯಿ ಬಂದಾಗ ರಾಜಕೀಯ ಉಪ್ಪುಂಡು ದಾಯಿ ಬಂದಾಗ ರಾಜಕೀಯ ಪ್ರತಿಯೊರಿಲ್ಲ ಅವಳು ಬತ್ತು ಕುಲ್ಲುನಿ ರಾಜಕೀಯ ರಾಜಕೀಯ ಇಜ್ಜಿನ ಅಂಡ ಅವಳು ಕುಲ್ಯಾರ ಉಮನಾಥ್ ಕೋಟೆ ಅಂದ್ರೆ ಕುಲ್ದಿಲ್ನ ರಾಜಕೀಯ ಅವಳು ಬತ್ತು ಕುಲ್ದಿನಿ ಇನ್ನು ಎ.ಸಿ. ಭಂಡಾರಿ ಕುಲ್ದಿಲ್ನ ರಾಜಕೀಯ ಆಂಡ ಅವಳು ಕುಲ್ಲಿಬೇಕ ರಾಜಕೀಯ ಮಲ್ಪೆರೆ ಬಲ್ಲಿ ಆತೆ ದಾಯಿ ಬಂದಾಗ ಕುಲ್ಲುನಾಗ ರಾಜಕೀಯ ಇಜ್ಜಿ ಅಂದ ಅವಳು ಕುಲ್ಯಾರ ಸಾಧ್ಯ ಇಜ್ಜಿ ಅಂಚಾದು ನಮ್ಮ ಅವಳು ಕುಲ್ಲಿ ಬೊಕ್ಕ ರಾಜ್ಯಕ್ಕೆ ರಹಿತವಾದ ಕೆಲಸ ಮಲ್ಪನೆತ್ತ ಮೂಲಕ ಮಾತೆರೆಲ್ಲ ಕಟ್ಟೊಂದು ನಮ್ಮ ಕೆಲಸ ಮಲ್ತನ್ನ ಮಾತ್ರ ಇನಿಯಂಕ್ ಭಾರಿ ಸಂತೋಷ ಆದಿತ್ತು ಬನ್ನಾಗ ಉದಯವಾಣಿಡು ಮುರಾಣಿ ಒಂಜಿ ಹಕ್ಕೊತ್ತಾಯ ಮಾತ MLA ನಕಲು ಮಲ್ಪೇರು ಬನ್ನಾಗ ಭಾರಿ ಸಂತೋಷ ಯಾನು ಮಾತ ಆನಿ ಇಂದತ್ತ ಯಾನು
ನೆತ್ತ ಒಂಜಿ ಅಧಿಕಾರ ಯಾನು ಪನ್ಪುಜಿ ಯಾನು ಜವಾಬ್ದಾರಿ ವಹಿಸೋನ್ನಾಗ ಮಾತ ತುಮ್ಮದ ಅಧ್ಯಕ್ಷರನ್ನೇನು ಪೋದು ಆನಿ ಯಾನು ಪೂರ ಜನಕ್ಲೆಗ್ಲ ನಿಕಲ್ನ ಸಹಕಾರ ಬೋರ್ಡು ಬಂಡದೆ ಅನ್ಕೆ ಏನೊಂದು ಬೈದಾನ ನಾನು ಉದ್ದೇಶ ಎಂಚಿನ ಬಂಡ ನಂಕ್ ಸಂಪೂರ್ಣ ಬೋರ್ಡಾಪುನ ಎಂಚಿನವನ್ನಾಗ ಎಂಕೆಂಚಿನ ರಾಜ್ಯಕ್ಕೆ ನನ್ನ ರಾಜ್ಯಕ್ಕೆ ದುಂಬು ಅನ್ನ ರಾಜ್ಯಕ್ಕೆ ಇಪ್ಪರೆ ಯಾವು ಇತ್ತ ರಾಜ್ಯಕ್ಕೆ ಸಂಪೂರ್ಣ ಯಾನು ರಾಜ್ಯಕ್ಕಳು ಇಜ್ಜನ್ನೇ ಯಾನು ಕೆಲಸ ಮಲ್ಪುಣೆ ಅಂಚಾಯಿನದಾತ ಎಂಕ ರಾಜ್ಯಕ್ಕೆ ವಾಪೋಡಿಗೆಲ್ಲ ಇಜ್ಜಿ ಎಂಕೆಂಚಿನ ಅವಡು ಬಂದಾಗ ತುಳುಕು ಒಂಜಿ ಮಾನ್ಯತೆ ತಿಕ್ಕೋಡು ಎಂಕುಲು ಪನ್ನಾಗ ಅವು ದಾಯೆ ಈ ಒಂಜಿ ಕೆಲಸಕ್ಕೆ ಎಂಕಲು ಹೆಚ್ಚೆ ಎಂಕಲು ಎನ್ನುವಾತ ಮನ್ನಾಗ 1900 ಅಜಿಪತ್ತ ಒರ್ಮನೆ ಇಸ್ವಿಡ್ SR ಹೆಗಡೆ ಪನ್ಪನ ಒಂಜಿ ವಕೀಲರು ಯಾನ್ ಬೊಕ್ಕ ರತ್ನಕುಮಾರ್ ಆ ರೀತಿಯೆಲ್ಲ ಒಳ್ಳೆರು ಪೇಪರ್ ಆ 3 ಜನ ಸೇರ್ದು ಎಂಕುಲು ತುಳು ಕೂಟ ಪನ್ಪನ ಸ್ಟಾರ್ಟ್ ಶುರು ಮಲ್ತದು ಇನಿ ತುಳು ಭಾಷೆದ ಒಂಜಿ ಬುಲೆಚಿಲ್ ಬೋಡಾದ ಭಾರಿ ಆತ ಎಂಕುಲು ಕೆಲಸ ಮಲ್ದ ಎಂಕುಲು ಬಾರಿ ಮಲ್ಲಾಗ ಅಂದು ಮಲ್ತ ಅಂದ್ ಪನ್ಪುಜಾನ್ ಆಂಡ ತುಳು ಭಾಷೆದ ಬುಲೆಚಿಲ ಅವಡು ತುಳು ಭಾಷೆ ಒಂಜಿ ಸಮಯ ಉಂಡು ಸಂದರ್ಭಡು ತುಳು ಭಾಷೆನು ಪಾತೆರುನಿ ಪನ್ನಾಗ ಶಾಲೆಡು ಪಾತೆರಂಡ ಕೆಬಿ ಪೀಂಟ ಒಂದಿತ್ತೇರು ಪೆಟ್ಟುಗೋರು ಒಂದಿತ್ತೇರು ಆಂಡ ಅಂಚಿನ ಒಂಜಿ ಸ್ಥಿತಿಟ್ ಇನಿ 41 ಶಾಲೆಡು ತುಳು ಕಲ್ಪ ಒಂದುಂಡು 41 ಶಾಲೆಡು ಅಂಚನೆ ಇನಿ ನಮ್ಮ ಯೂನಿವರ್ಸಿಟಿದಾಗ ನಾವು ಒಂಜಿ ನೆಟ್ MA ಕ್ಲಾಸ್ ಆವೊಂದುಂಡು ಎಲ್ಲಂಜಿ ನಮ್ಮ ಪದವಿ ಕ್ಲಾಸ್ ಎಲ್ಲ ಐಚ್ಛಿಕವಾದ ಒಂಜಿ ಸಬ್ಜೆಕ್ಟ್ ಶುರು ಆಪುಂಡು ಮಾತ ನಂಗೆ ಬಾರಿ ಒಂಜಿ ಸಂತೋಷದ ಸಂಗತಿ ನಾನು ಅಂದೆತ್ತ ಒಟ್ಟಿಗೆ ಈ MLA ನಕಲು MP ನಕಲು ಮಾತೆಲ್ಲ ಒಟ್ಟು ಸೇರುನ ಮೂಲಕ ಪಕ್ಷ ಭೇದ ಇಜ್ಜಂದೆ ನಮ್ಮ ಎನ್ಮನೆ ಪರಿಚಯದ ಸೇರ್ನ ನಮ್ಮ ತುಳುವಪ್ಪೆನ ಒಂಜಿ ಭಾರಿ ಮಲ್ಲ ಒಂಜಿ ಸೇವೆ ಮಲ್ತಲೆಕ ಆಪುಂಡು ಓಕೆ ಅದನ್ನ ಪಾತ್ರಕ್ಕೆ ನಂಚಿನ ವಿಷಯ ಪನ್ನಾಗ ತುಳುವಪ್ಪೆನ ಉಳಿಸಿ ಬೆಳೆಸಿ ನಂಚಿನ ಕೆಲಸ ಆವೊಂದುಂಡು ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಗಣ್ಯ ವ್ಯಕ್ತಿಗಳು ತುಳುನಾಡು ರಕ್ಷಣಾ ವೇದಿಕೆ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜೆಪ್ ಅವರು. ಧನ್ಯವಾದಗಳು ಸರ್. ಎಸ್, ಅದೇ ರೀತಿ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ AC ಭಂಡಾರಿಗಳು. ಧನ್ಯವಾದಗಳು ಸರ್. ಎಸ್, ಇದು ಈ ಹೊತ್ತಿನ ವಿಶೇಷ. ಏನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಇದೆ, ಕೋಟಿಗಟ್ಟಲೆ ಜನಸಂಖ್ಯೆ ಇದೆ, ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ದೊಡ್ಡ ದೊಡ್ಡ ಏನು ಸೆಲೆಬ್ರಿಟಿಗಳಿದ್ದಾರೆ. ಆದ್ರೂ ಕೂಡ ನಮ್ಮ ತುಳುನಾಡು ಯಾಕೆ ಇನ್ನೂ ಕೂಡ ತುಳು ಭಾಷೆ 8ನೇ ಪರಿಚ್ಛೇದಕ್ಕೆ ಸೇರ್ಲಿಲ್ಲ ಅನ್ನುವಂಥದ್ದು. ಬೆಳಗಾವಿಯಲ್ಲಿ ಅಧಿವೇಶನ ಆಗ್ತಾ ಇದೆ, ಅದರಲ್ಲಿ ಶಾಸಕರು, MLAಗಳು, ಸಂಸದರು ಎಲ್ಲರೂ ಹೇಳಿದ್ದಾರೆ ಈ ಬಾರಿ 8ನೇ ಪರಿಚ್ಛೇದಕ್ಕೆ ತಮ್ಮ ಭಾಷೆಯನ್ನು, ತುಳು ಭಾಷೆಯನ್ನು ನಾವು ಸೇರ್ಪಡೆ ಮಾಡೇ ಮಾಡ್ತೇವೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಬಿಜೆಪಿಯಲ್ಲಿ 12 ಶಾಸಕರು, ಅದೇ ರೀತಿ ಸಂಸದರು ಕೂಡ ಬಿಜೆಪಿ ಅವರೇ, ಸೆಂಟ್ರಲ್ ಪಕ್ಷ ಇರುವುದು ಕೂಡ ಬಿಜೆಪಿ ಅನ್ನುವಂಥದ್ದು. ಯಾಕೆ ಇನ್ನೂ ಕೂಡ ಆಗಿಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಈ ಬಾರಿ ಆಗೇ ಆಗುತ್ತೆ ಅನ್ನುವಂಥದ್ದು ಉಮನಾಥ್ ಕೋಟ್ಯನವರು ಕೂಡ ಹೇಳಿದ್ರು. ಬಿಜೆಪಿ ಶಾಸಕರು, ಮಾಜಿ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಈ ಬಾರಿ ನಾವು ಮಾಡೇ ಮಾಡ್ತೇವೆ ಅನ್ನುವಂಥದ್ದು. ತುಳುನಾಡು, ತುಳು ಜನರು ಇಟ್ಟಂತಹ ನಂಬಿಕೆಯನ್ನು ನಾವು ಸುಳ್ಳು ಮಾಡಲ್ಲ, ನಿಜ ಮಾಡೇ ಮಾಡ್ತೇವೆ ಅನ್ನುವಂಥದ್ದು. ಎಸ್ ಸರ್, ಕಾಯ್ತಾ ಇರ್ತೇವೆ ನಿಮ್ಮ ಒಂದು ಒಳ್ಳೆಯ ಸಂದೇಶಕ್ಕೋಸ್ಕರ, ಒಳ್ಳೆಯ ಮಾತಿಗೋಸ್ಕರ. 8ನೇ ಪರಿಚ್ಛೇದಕ್ಕೆ ತುಳು ಭಾಷೆ ಸೇರುತ್ತೆ ಅನ್ನುವಂಥದ್ದು ನಾವು ಕೂಡ ನೋಡ್ತಾ ಇರ್ತೇವೆ. ತುಳುನಾಡು ರಕ್ಷಣಾ ವೇದಿಕೆ ಅನ್ನುವಂಥದ್ದು ನಾವು ಯಾವತ್ತೂ ಕೂಡ ಇದರ ಬಗ್ಗೆ ನಾವು ಯಾವತ್ತೂ ಕೂಡ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ. ಆದ್ರೆ ಒಂದು ಮಾತುಗಳು, ಯುವಕರು ಸೇರಿ ಒಂದು ಸಂಘಟನೆ ಕಟ್ಟಿದ್ದಾರೆ, ಏನೋ ಒಂದು ಮಾಡ್ತಾ ಇದ್ದಾರೆ, ತುಳು ಭಾಷೆಗೆ, ತುಳುನಾಡಿಗೆ ಒಂದು ಕೊಡುಗೆ ಕೊಡ್ಬೇಕು ಅನ್ನುವಂಥದ್ದು ಆಸೆ ತುಳುನಾಡು ರಕ್ಷಣಾ ವೇದಿಕೆ. ಆದ್ರೆ ಸಹಾಯ ಸಿಗ್ತಾ ಇಲ್ಲ ಅನ್ನುವಂಥ ದೊಡ್ಡ ಕೊರಗು. ಇದಾಗಬಾರ್ದು. ನಮ್ಮ ಸಂಘಟನೆ, ನಮ್ಮ ನಾಡಿನ ಸಂಘಟನೆ, ನಾವು ಸಹಾಯ ಮಾಡಬೇಕು ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7.